ಡಾಕ್ಟರ್ಸ್ ಡೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂಜು. ವೈದ್ಯ ನಾರಾಯಣೋ ಹರಿ ಅನ್ನುವ ಮಾತಿದೆ. ಸೊ ಆ ಮಾತಿನಂತೆ ವೈದ್ಯರನ್ನ ದೇವರ ಸಮಾನವಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನೋಡ್ತಾನೆ. ಆದರೆ ಇತ್ತೀಚಿನ ಕಾಲಘಟ್ಟಗಳಲ್ಲಿ ವೈದ್ಯರು ಹಾಗೂ ರೋಗಿಗಳ ನಡುವೆ ಒಂದು ರೀತಿಯ ಅಂತರಗಳು ಶುರುವಾಗಿದೆ. ಇದಕ್ಕೆ ಏನ್ ಕಾರಣ? ಹಾಗೇನೆ ಈ ರೀತಿಯ ಅಂತರಗಳು ಯಾಕೆ ಕ್ರಿಯೇಟ್ ಆಯಿತು? ನಿಮ್ಗೆ ಏನಾದರೂ ವೈದ್ಯರಿಂದ ತೊಂದರೆ ಆಗಿದ್ರೆ ಅಥವಾ ನಿಮ್ಗೆ ಏನಾದರೂ ವೈದ್ಯರ ನಡುವೆ ಕಮ್ಯುನಿಕೇಶನ್ಸ್ ಗ್ಯಾಪ್ ಇದ್ರೆ, ಏನಾದರೂ ಸಂಶಯಗಳು ಸಂದೇಹಗಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಬಹುದು. ಇವತ್ತು ಈ ಟೋಟಲ್ ಡಾಕ್ಟರ್ಸ್ ಡೇ ಸ್ಪೆಷಲ್ ಎಪಿಸೋಡ್ನಲ್ಲಿ ನಮ್ಮ ಜೊತೆ ನಮ್ಮ ಅತಿಥಿಯಾಗಿ ಡಾಕ್ಟರ್ ಆರ್ಯನ್ ಭಟ್ ಇದ್ದಾರೆ. ಮೊದಲೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್ ಹ್ಯಾಪಿ ಡಾಕ್ಟರ್ಸ್ ಡೇ. ಥ್ಯಾಂಕ್ ಯು. ಎಸ್, ಈಗ ಮೊದಲೇದಾಗಿ ವಿಷಯಕ್ಕೆ ಬರೋದಾದ್ರೆ, ಬಹುಶಃ ವೈದ್ಯರಂದ್ರೆ ಒಂದು ರೀತಿ ಪ್ರಾಚೀನ ಕಾಲದಿಂದಲೂ ಒಂದು ಗೌರವಯುತ ಸ್ಥಾನದಲ್ಲಿ ಇರುವಂಥದ್ದು. ವೈಟ್ ಕಾಲರ್ ಜಾಬ್ ಅಂತೀವಿ. ಸೊ ಜಾಬ್ ಅನ್ನೋದಕ್ಕಿಂತ ಇದು ಸೇವೆ ಅಂತ ಪರಿಗಣಿಸಲ್ಪಡುತ್ತೆ. ಸೊ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ಸ್ ಡೇ ಅಂತ ಯಾಕೆ ಆಚರಿಸ್ತೇವೆ? ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದಾಗೆ ನೀವು ಬ್ಲಡ್ ಡೋನರ್ಸ್ ಡೇ ಅಂತ ಮಾಡಿದ್ರಲ್ಲ, ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಸ್ಪ್ರೆಡ್ ಮಾಡಲಿಕ್ಕೆ ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತೇಳಿ ನಮ್ಮ ಇಂಡಿಯಾದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಮಾಡ್ತಾ ಇದ್ದೀವಿ. ಅದನ್ನು ಒಬ್ರು ಡಾಕ್ಟರ್ BC ರಾಯ್ ಅಂತ, ವೆಸ್ಟ್ ಬೆಂಗಾಲ್ ಸೆಕೆಂಡ್ ಚೀಫ್ ಮಿನಿಸ್ಟರ್. ಹಿ ವಾಸ್ ಎ ಡಾಕ್ಟರ್, ಹಿ ವಾಸ್ ಎ ಪಾಲಿಟಿಷಿಯನ್, ಹಿ ವಾಸ್ ಎ ಸಮಾಜ ಸೇವಕ. ಎಲ್ಲ ರೀತಿಯಲ್ಲಿ ಒಂದು ರೀತಿಯ ಒಂದು ಆದರ್ಶ ವ್ಯಕ್ತಿತ್ವವನ್ನು ಅವರನ್ನು ಒಂದು ನೆನಪಿಸ್ಕೊಳ್ಳಿಕ್ಕೋಸ್ಕರ ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತೇಳಿ ಮಾಡ್ತೇವೆ. ಮೊದಲನೇದಾಗಿ ಒಂದು ಕ್ಲಾರಿಫಿಕೇಶನ್, ನೀವು ಹೇಳಿದ ಮೊದಲನೇ ವಾಕ್ಯ ಅದು ರಿವರ್ಸ್ ಟ್ರೆಂಡ್. ಅದು ವೈದ್ಯೋ ನಾರಾಯಣ ಹರಿ ಅಂತ ಹೇಳಿದ್ರೆ ಡಾಕ್ಟರ್ ದೇವರಲ್ಲ. ಶರೀರೇ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಳೆಬರೆ ಔಷಧಿ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣ ಹರಿ ಅಂತ ಹೇಳಿದ್ರೆ ಮೀನಿಂಗ್ ಏನಂತ ಹೇಳಿದ್ರೆ, ಮೊದಲಿನ ಕಾಲದಲ್ಲಿ ದೇವರ ಮೇಲೆ ವಿಶ್ವಾಸ ಇಟ್ಟವರಿಗೆ, ದೇವರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಮಾಡುವ ಕೆಲಸಕ್ಕೆ ರೋಗಿಗೆ ತೀರ್ಥ ಸಿಕ್ಕಿದ ಕೂಡಲೇ ಅದು ಗಂಗಾಜಲ, ಅದು ಔಷಧವಾಗಿ ಪರಿಣಾಮ ಆಗ್ತದೆ. ಅದೇ ರೀತಿ ದೇವರು ಡಾಕ್ಟರ್ ಮುಖಾಂತರ, ಡಾಕ್ಟರ್ ತರಾನೇ ಒಂದು ನಮ್ಗೆ ಅದನ್ನು ಇದು ಮಾಡ್ತಾರೆ, ಅದ್ರ ನಿಮ್ಮ ಕಾಯಿಲೆಯನ್ನು ಗುಣಪಡಿಸ್ತಾರೆ ಅಂತೇಳಿ ಒಂದು ಆ ಮೀನಿಂಗ್ ಅಲ್ಲಿ ಮಾಡಿದ್ದು. ಅದ್ರಲ್ಲಿ ಸ್ವಲ್ಪ ಅಂಶ ಸತ್ಯ ಇರ್ಬೋದು. ದೇವರು ಡಾಕ್ಟರ್ ಆಗಿ ಬರ್ತಾರೆ ಅಥವಾ ದೇವರ ಮುಖಾಂತರ ಡಾಕ್ಟ್ರು ನಿಮ್ಗೆ ಏನಾದ್ರು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು ದೇವರೇ ಡಾಕ್ಟರ್ ಅಂತೇಳಿ ಮಾಡಿ ನಮ್ಮನ್ನು ಒಂದು ಏಲಿಯನ್ ಸ್ಥಾನದಲ್ಲಿ ಕೂತ್ಕೊಳಿಸಿದ ಈಗ ಸಮಾಜದಲ್ಲಿ ಏನಂತ ಹೇಳಿದ್ರೆ, ನೀವು ದೇವ್ರ ತರ ಇರಬೇಕು ಅಂದ್ರೆ ಯಾವುದೇ ತಪ್ಪು ಮಾಡಿದ್ರು, ಯಾವುದೇ ಇದು ಮಾಡಿದ್ರು ನೀವು ಕ್ಷಮಿಸಬೇಕು, ಅಥವಾ ನಿಮ್ಮಿಂದ ಯಾವ ತಪ್ಪನ್ನು ಆಗಬಾರ್ದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಜನರಲ್ಲಿ, ಬಿಕಾಸ್ ಆಫ್ ದಿಸ್ ಬ್ರಿಡ್ಜಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಸ್ ಹ್ಯಾಪನಿಂಗ್. ಗೊತ್ತಾಯ್ತಾ? ಆದ್ದರಿಂದ ಈ ದಿನ ಒಂದು ಡಾಕ್ಟರ್ಸ್ ಡೇ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ದೊಡ್ಡ ವಿಪರ್ಯಾಸ ಅಂತ ಹೇಳಿದ್ರೆ, ಮದರ್ಸ್ ಡೇ, ಫಾದರ್ಸ್ ಡೇ ಅಥವಾ ಯಾವುದೇ ಎಂಜಿನಿಯರ್ಸ್ ಡೇ ಇವರನ್ನೆಲ್ಲ ಮಾಡುವಾಗ ಸಮಾಜದವರು ನಮ್ಮ ಸೇವೆಯನ್ನು ಗುರುತಿಸಿ ನಮ್ಮನ್ನು ಒಂದು ಅಡೋರ್ ಮಾಡೋದಾಗ್ಲಿ, ಅಡ್ಮೈರ್ ಮಾಡೋದಾಗ್ಲಿ, ಒಂಥರ ಕೃತಜ್ಞತೆಯನ್ನು ಸಲ್ಲಿಸುವ ದಿನದಲ್ಲಿ ಈಗ ಏನಂತ ಆಗಿದೆ ಅಂತ ಹೇಳಿದ್ರೆ, ಡಾಕ್ಟರ್ಸು ನಾವು ನಮ್ಮನ್ನೇ ಎಬ್ಬಿಸ್ಕೊಂಡು ನಮ್ಮದೇ ಬಗ್ಗೆ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಮಗೆ ನಾವು ವಿಶ್ ಮಾಡಿಕೊಂಡು ನಮ್ಮ ಪರಿಸ್ಥಿತಿಯನ್ನು ಸ್ವಲ್ಪ ಏಳಿಗೆ ತರುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದೊಂದು ವಿಪರ್ಯಾಸ. ಸಮಾಜದವರು, ರೋಗಿಗಳು ಯಾವ ಡಾಕ್ಟರಿಂದ ಅವರಿಗೆ ಉಪಕಾರ ಆಗಿದೆ, ಯಾವ ಡಾಕ್ಟರಿಂದ ಅವರು ಜೀವ ಉಳಿಸ್ಕೊಂಡಿದ್ದಾರೆ, ಯಾವ ಡಾಕ್ಟರಿಂದ ಅವರಿಗೆ ಡೆಲಿವರಿ ಆಗಿದೆ, ಸರ್ಜರಿ ಆಗಿದೆ, ಇಂಥದ್ದನ್ನೆಲ್ಲ ನಾವು ನೋಡಿಕೊಂಡು ಅವರನ್ನು ನೆನಪಿಸಿಕೊಂಡು ಅವರಿಗೊಂದು ಕೃತಜ್ಞತೆ ಸಲ್ಲಿಸುವ ದಿನವನ್ನು ನಿಜವಾಗಿ ಡಾಕ್ಟರ್ಸ್ ಡೇ ಅಂತ ಹೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇತ್ತೀಚೆಗೆ ಅವೇರ್ನೆಸ್ ಬಂದಿದೆ. ಎಷ್ಟೋ ಜನ ಪೇಷಂಟ್, ಎಷ್ಟೋ ಜನ ರೋಗಿಗಳು, ಎಷ್ಟೋ ಜನ ಜನರು ನಾವು ಸೇವೆಯನ್ನು ಮರೆಯುವುದಿಲ್ಲ ಅಂತ ಹೇಳ್ಕೊಂಡು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ನಮ್ಗೆ ಒಂದು ವಿಶ್ ಮಾಡ್ತಾರೆ ಅಥವಾ ಒಂದು ಗ್ರಾಟಿಟ್ಯೂಡ್ ಅನ್ನು ಸಲ್ಲಿಸ್ತಾರೆ. ಆದ್ರೆ ಈ ಗ್ಯಾಪ್ ಪ್ರಾಬಬ್ಲಿ ತಿಳುವಳಿಕೆ ಕೊರತೆ, ಜನರಲ್ಲಿ ತಿಳುವಳಿಕೆ ಕೊರತೆ. ಡಾಕ್ಟರ್ ಅಂತ ಹೇಳಿದ್ರೆ ಇಟ್ ಈಸ್ ಎ ನೋಬಲ್ ಸರ್ವಿಸ್ ಅಂತ ಹೇಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ಆ ನೋಬಲ್ ಸರ್ವಿಸಿಗೆ ತಕ್ಕಂತ ಒಂದು ಸ್ಥಾನಮಾನ ನಮಗೆ ಶೈಕ್ಷಣಿಕ ಸಮಯದಿಂದ ಅಥವಾ ನಮ್ಮ ವೃತ್ತಿ ಮುಗಿದ ಮೇಲೆ ಅಥವಾ ವೃತ್ತಿ ಮುಗಿದ ಮೇಲೆ ನಮ್ದು ಶಿಕ್ಷಣ ಮುಗಿದ ಮೇಲೆ ವೃತ್ತಿ ಪ್ರಾರಂಭಿಸುವಾಗ ಅಥವಾ ವೃತ್ತಿ ನಡೆಸ್ತಾ ಇರುವಾಗ ಯಾವುದೇ ಭದ್ರತೆ ಇಲ್ಲದ ಒಂದು ವೃತ್ತಿಪರತೆ ಅಂತ ಹೇಳಿದ್ರೆ ಡಾಕ್ಟರ್. ಯಾವುದೇ ರೀತಿಯ ಭದ್ರತೆ ಇಲ್ಲ. ಉದಾಹರಣೆಗೆ ನಾನು MBBS ಕಲೀಲಿಕ್ಕೆ ಶುರು ಮಾಡುವಾಗ ನನಗೆ 21 ವರ್ಷ ಪ್ರಾಯ, ನಾನು BSc ಮಾಡ್ಕೊಂಡು ಮಾಡಿದ್ದು. ಸಾಧಾರಣ 10 ವರ್ಷ ನಾನು ಶಿಕ್ಷಣವನ್ನು ಮುಗಿಸಿ ಹೊರಗೆ ಬಂದು ಮತ್ತೆ ನಾನು ವೃತ್ತಿಯಲ್ಲಿ ಪ್ರಾರಂಭಿಸುವಾಗ ಯಾವುದೇ ರೀತಿಯ ಒಂದು ಸಾಮಾಜಿಕ ಭದ್ರತೆ, ಆರ್ಥಿಕ ಭದ್ರತೆ ಅಥವಾ ಸರ್ಕಾರದ ಭದ್ರತೆ ನಮಗೆ ಇಲ್ಲ.
ನಾವು ನಮ್ಮ ಪ್ರಾಕ್ಟೀಸ್ ಅಂತೇಳಿ ನಮ್ಮ ವೃತ್ತಿಯನ್ನು ನಾವು ಮಾಡಬೇಕು. ಮಾಡುವಾಗ ಯಾವುದು ಇದರಲ್ಲಿ ಮೇನ್ ಥಿಂಗ್ ಇಸ್ ಡಾಕ್ಟ್ರು ನೀವು ಯಾವ ಟೈಮ್ ಕರೆದ್ರೂ ನೀವು ಬರಬೇಕು. ಯಾವ ಪ್ರಾಬ್ಲಮ್ ಇದ್ರೂ ನೀವು ಹ್ಯಾಂಡಲ್ ಮಾಡಬೇಕು. ಒಂದು ವೇಳೆ ರೋಗಿ ಹತ್ರ ಆರ್ಥಿಕ ಕೊರತೆ ಉಂಟು ಇದ್ದಿದ್ರೆ ನೀವು ಅದನ್ನು ಸುಧಾರಿಸ್ಕೊಂಡು ಹೋಗಬೇಕು. ಆದರೆ ನಿಮ್ಮ ಭದ್ರತೆ ಬಗ್ಗೆ ನಮಗೆ ಯಾವುದೇ ಕಾಳಜಿ ಇಲ್ಲ ಅಂತೇಳಿ ಒಂದು ಸಮಾಜ ಒಂದು ಮೆಸೇಜನ್ನು ಕಳಿಸ್ತಾ ಇದೆ ಈಗ ವೈದ್ಯಕೀಯ ವೃತ್ತಿಯಲ್ಲಿ. ಉದಾಹರಣೆಗೆ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದಾಗ ನಾವು ಮದುವೆ ಆಗ್ತೇವೆ, ಮಕ್ಕಳಾಗ್ತಾರೆ, ಅಥವಾ ನಮ್ದು ಯಾವುದೇ ರೀತಿಯಲ್ಲಿ ಒಂದರ ಭದ್ರತೆಗಳು ಇಲ್ಲದೆ ನಮ್ಮ ಸರ್ಕಾರ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ವೃತ್ತಿಯನ್ನು ಪ್ರಾರಂಭಿಸುವಾಗ ದಿನಕ್ಕೆ 16ರಿಂದ 18 ಅಥವಾ 20 ಗಂಟೆ ವೃತ್ತಿಯನ್ನು ಪ್ರಾಕ್ಟೀಸ್ ಮಾಡಿಕೊಂಡು ರಾತ್ರಿ ಹಗಲು ನಿದ್ದೆ ಬಿಟ್ಟು ಎಲ್ಲ ಮಾಡಿದ ಮೇಲೆ ಕೊನೆಗೆ ಇತ್ತೀಚಿನ ದಿನಗಳಲ್ಲಿ ಆಗುವ ಈ ಒಂದು ಸಮಾಜದಲ್ಲಿ ಬದಲಾವಣೆಗಳನ್ನು ಕಂಡಾಗ ನಿಜವಾಗಿಯೂ ಈ ವೃತ್ತಿಯನ್ನು ಯಾಕೆ ತಗೊಂಡಿದ್ದೇವೆ ಅಂತ ಹೇಳಿ ಒಂದು ಭಾವನೆ ಎಷ್ಟೋ ಜನ ಡಾಕ್ಟರ್ಲಿ ಬರ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಈ ವೈದ್ಯ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗುವ ಯುವ ಪೀಳಿಗೆ ಎಷ್ಟೇ ಬುದ್ಧಿವಂತರಾದರೂ ಕೂಡ ಅವರು ನೀವು ಪಟ್ಟ ಕಷ್ಟ ಸಾಕು, ನಮಗೇನು ವೈದ್ಯಕೀಯ ವೃತ್ತಿ ಬೇಡ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಅಡ್ಡದಾರಿಯಲ್ಲಿದ್ದೇವೆ ನಾವು. ಆದ್ದರಿಂದ ಇದು ಪ್ರಸ್ತುತವಾಗಿ ಇವತ್ತಿನ ನೀವು ಒಂದು ಟಾಕ್ ತಗೊಂಡದನ್ನು ನಾವು ವಿ ವಾಂಟ್ ಟು ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ಜನರು ಮತ್ತು ಪೇಷಂಟು ಮತ್ತು ಡಾಕ್ಟರ್ ನಡುವೆ ಇರೋ ಯಾವುದೇ ಒಂದು ಸೋ ಕಾಲ್ಡ್ ಫೇತ್ ಫ್ಯಾಕ್ಟರ್ ಆಗಲಿ ಅಥವಾ ವಿಶ್ವಾಸ ಆಗಲಿ ಅಥವಾ ಡಾಕ್ಟರ್ ನೀಡುವ ಸರ್ವಿಸ್ ಬಗ್ಗೆ ಆಗಲಿ ನಾವು ಇದನ್ನು ನಿವಾರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡುವ ಅಂತ ಇನ್ನು ಬರುವ ಒಂದು 40-50 ಮಿನಿಟಲ್ಲಿ ಆ ಒಂದು ಪ್ರಯತ್ನ ಮಾಡುವ ಅಂತ ಹೇಳಿ ಐ ಹೋಪ್ ಫಾರ್ ದ್ಯಾಟ್ ಆ್ಯಂಡ್ ವಿ ವಿಲ್ ಎಕ್ಸ್ಪೆಕ್ಟ್ ಸಮ್ ಗುಡ್ ಇಂಟ್ರಾಕ್ಷನ್ ವಿತ್ ದ ಪೇಷಂಟ್ಸ್. ಇವಾಗ ನೀವು ಹೇಳಿದ್ರಿ ಮುಂದಿನ ಅಂದರೆ ಈಗ ವೈದ್ಯರಾಗಬೇಕು ಅನ್ನುವಂಥ ಒಂದು ಆಲೋಚನೆ ಇದ್ದರೆ ಬಹುಶಃ ನೀವು ಪಟ್ಟ ಕಷ್ಟ ನಮಗೆ ಬೇಡ ಅಂತ ಈ ಕುರಿತು ನನಗೆ ಕೆಲವು ಸತಿ ಕ್ವಶನ್ಸ್ ಬಂದಿತ್ತು. ಸೊ ಸಾಕಷ್ಟು ಯುವ ಪೀಳಿಗೆ ಇಂಜಿನಿಯರ್ಸ್ ಆಗುವಂಥದ್ದು ಅಥವಾ ಈ ಥರ ಫೀಲ್ಡ್ಗೆ ಹೋಗ್ತಾರೆ, ಆದರೆ ಮೆಡಿಕಲ್ ಫೀಲ್ಡ್ಗೆ ಯಾರೂ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಪ್ರೆಸೆಂಟ್ ಡೇಸ್ನಲ್ಲಿ. ಹೋದ್ರೂ ಕೂಡ ಬೆರಳೆಣಿಕೆಯಷ್ಟು ಜನ ಮಾತ್ರ. ಎಕ್ಸಾಕ್ಟ್ಲಿ. ಈಗ ಒಂದು ಕೆಲಸ ಅಂದರೆ ನಮ್ಮ ಟೈಮಲ್ಲಿ ದರ್ ವಾಸ್ ಅ ಮೆರಿಟ್ ಸೀಟ್. ನಾನು ಹಾರ್ಡ್ಲಿ ಐ ಹ್ಯಾವ್ ಸ್ಪೆಂಟ್ ಎನಿಥಿಂಗ್ ಫಾರ್ ದ ಮೆರಿಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್. ಆಲ್ಮೋಸ್ಟ್ ಫ್ರೀ ಅಂತ ಹೇಳೋದು ಎಜುಕೇಶನ್. ಅದಕ್ಕೋಸ್ಕರ ನಾವು ಇಲ್ಲಿ ವೃತ್ತಿಪರತೆಯನ್ನು ನಾವು ಇಲ್ಲಿ ನಮ್ಮ ದೇಶದಲ್ಲಿ ಮಾಡ್ಕೊಂಡು ಬರ್ತಾರೆ. ತಪ್ಪು ಕೆಲವು ಸರ್ತಿ ನಮ್ಮ ವೈದ್ಯರಲ್ಲಿ ಕೂಡ ಇರ್ತದೆ. ಫ್ರೀ ಸೀಟನ್ನು ತಗೊಂಡು ಫ್ರೀ ಎಜುಕೇಶನ್ ಅನ್ನು ಸರ್ಕಾರದ ಮೂಲಕ ತಗೊಂಡು ಆಮೇಲೆ ಒಳ್ಳೆ ವೃತ್ತಿಯನ್ನು ಪ್ರಾರಂಭಿಸಿ ವಿದೇಶಗಳಿಗೆ ಹೋಗಿಬಿಟ್ಟು ಅಲ್ಲಿ ಸೆಟ್ಲ್ ಆಗುವಂಥ ಒಂದು ಟ್ರೆಂಡ್ ಇತ್ತು ಮೊದಲು. ಇನ್ನೊಂದು ಕೆಲಸ ಅಂತ ಹೇಳಿದ್ರೆ ನೀವು ಒಂದು ಸೀಟ್ ತಗೊಳ್ಬೇಕಾದ್ರೆ ಅದೊಂದು ಡೊನೇಷನ್ ಓರಿಯೆಂಟೆಡ್ ಇದಿತ್ತು, ಅಡ್ಮಿಷನ್ ಆಗ್ತಾ ಇತ್ತು ಮೊದಲಿನ ಕಾಲದಲ್ಲಿ. ಅದು ಡೊನೇಷನ್ ತಗೊಂಡು ಮಾಡ್ಕೊಂಡವರು ಅದನ್ನು ಇನ್ವೆಸ್ಟ್ ಮಾಡಿಕೊಂಡು ಯಾವುದೇ ಒಂದು ವೃತ್ತಿಯಲ್ಲಿ ಶಿಕ್ಷಣದಲ್ಲಿ ಏನಂತ ಹೇಳಿದ್ರೆ ನಾವೇನು ಇನ್ವೆಸ್ಟ್ ಮಾಡ್ತೇವೆ ಅದನ್ನು ಯು ಆರ್ ಸಪೋಸ್ ಟು ಅಟ್ಲೀಸ್ಟ್ ಇಫ್ ನಾಟ್ ವಿತ್ ದ ಇಂಟ್ರೆಸ್ಟ್ ಅಷ್ಟಕ್ಕಾದ್ರೂ ನಿಮ್ಗೆ ಅದನ್ನು ಬರ್ಬೇಕಂತ ಇರ್ತದೆ. ಸೊ ಖಾಸಗಿ ವೃತ್ತಿ ಅದಕ್ಕೆ ಒಂಥರ ಪೂರಕವಾಗಿತ್ತು. ಖಾಸಗಿ ವೃತ್ತಿ ಮತ್ತು ಸರ್ಕಾರದಲ್ಲಿ ಎಲ್ಲ ಫ್ರೀ ಇದ್ರೆ ಖಾಸಗಿ ವೃತ್ತಿಯಲ್ಲಿ ಯು ಹ್ಯಾವ್ ಟು ಚಾರ್ಜ್ ಅಕಾರ್ಡಿಂಗ್ಲಿ. ಪೀಪಲ್ ಹ್ಯಾವ್ ಟು ಪೇ ಹೂ ಕ್ಯಾನ್ ಎಫರ್ಡ್ ಟು ಗೋ. ಯಾರಿಗೆ ಅನುಕೂಲ ಇದೆ, ಆರ್ಥಿಕವಾಗಿ ಅನುಕೂಲ ಇದೆ, ಅವರಿಗೆ ಕೂಡಲೇ ಟ್ರೀಟ್ಮೆಂಟ್ ಬೇಕಾದ್ರೆ ಒಳ್ಳೊಳ್ಳೆ ಆಸ್ಪತ್ರೆಗಳಿದ್ದಾವೆ ಡಿಫ್ರೆಂಟ್ ಲೆವೆಲಲ್ಲಿ, ಪ್ರೈಮರಿ ಕೇರ್, ಸೆಕೆಂಡರಿ ಕೇರ್, ಟರ್ಷರಿ ಕೇರ್ ಇದೆ. ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಇದೆ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಹಾಕಿದ್ದನ್ನು ಅವರವ್ರು ಮತ್ತೊಂದು ರಿಟರ್ನ್ಸ್ ಅನ್ನು ಪಡಿಬೇಕು. ಪ್ರತಿಯೊಂದು ವೃತ್ತಿಯಲ್ಲಿ ಕೂಡ ಯಾರೊಂದು ಸೇವೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಯಾವ ಶಿಕ್ಷಣ ಆಗಲಿ ಅಥವಾ ಧಾರ್ಮಿಕ ಆಗಲಿ, ಒಂದು ದೇವಸ್ಥಾನದಲ್ಲಿ ಏನಾದರೂ ಪೂಜೆ ಸಲ್ಲಿಸಬೇಕಾದ್ರೆ ಅಲ್ಲಿ ಒಂದು ಸ್ವಲ್ಪ ಟೋಕನ್ ಯು ಹ್ಯಾವ್ ಟು ಪೇ, ಬಿಕಾಸ್ ದೇವಸ್ಥಾನ ರನ್ ಆಗಬೇಕು, ಶಿಕ್ಷಣ ಸಂಸ್ಥೆ ರನ್ ಆಗಬೇಕು. ಅದೇ ರೀತಿ ಔಷಧಾಲಯ, ಈ ದೇವಾಲಯ, ವಿದ್ಯಾಲಯ ಹಾಗೂ ಔಷಧಾಲಯ, ಇವು 3 ಆಲಯಗಳು ಒಂದು ಊರಿಗೆ ಒಂದು ಪ್ರಮುಖವಾದ ಒಂದು ಸಂಸ್ಥೆಗಳು. ಅದನ್ನು ನಡೆಸ್ಕೊಳ್ಳಿಕ್ಕೋಸ್ಕರ ಸಮಾಜದವರು ಅದ್ರ ಬಗ್ಗೆ ಏನು ಇನ್ವೆಸ್ಟ್ ಮಾಡ್ತಾರೆ ಆದರೆ ಅಟ್ಲೀಸ್ಟ್ ಕಾಸ್ಟ್ ಪ್ರೈಸ್ ಆದರೂ ಅದಕ್ಕೆ ಸಿಗಬೇಕು. ಅದನ್ನು ಈಗ ಬಿಟ್ಟು ಡಾಕ್ಟರ್ಸ್ ಆದವರು ಯಾವ ಟೈಮಲ್ಲೂ ಬೇಕಾದರೆ ನಿಮಗೆ ಸೇವೆಯನ್ನು ಕೊಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಗಿವ್ ಪಾಸಿಟಿವ್ ಸೇವೆ, ಅಂದರೆ ನಿಮ್ಮಿಂದ ಏನೂ ತಪ್ಪಾಗಬಾರ್ದು. ಮತ್ತು ನೀವು ಚಾರ್ಜನ್ನು ಮಾಡುವಾಗ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಮಾಡಬೇಕು ಅಂತ ಹೇಳ್ಕೊಂಡಾಗ ಇದು 3 ಒಂದಕ್ಕೊಂದು ಪೂರಕವಾಗಿರುವಂಥದ್ದಲ್ಲ. ಆದ್ದರಿಂದ ಜನರು ಇದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರ್ಕಾರ ಕೂಡ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ದೇಶದ ಸರ್ಕಾರ ಈಗ ಬೇರೆ ಉದಾಹರಣೆಗೆ UK ಅಥವಾ USA ಅಲ್ಲೆಲ್ಲ ದರ್ ಇಸ್ ಮೆಡಿಕಲ್ ಸೆಕ್ಯೂರಿಟಿ, ಇನ್ಶೂರೆನ್ಸ್ ಸೆಕ್ಯೂರಿಟಿ ಇರುತ್ತೆ, ಅಥವಾ ಸರ್ಕಾರದವರು ಜನರ ಆರೋಗ್ಯದ ಬಗ್ಗೆ ಅದರ ಬಗ್ಗೆ ಕಾಳಜಿಯನ್ನು ತಗೊಳ್ತಾರೆ, ಪೂರ್ತಿಯಾಗಿ ತಗೊಳ್ತಾರೆ. ಅದಕ್ಕೋಸ್ಕರ ಈ ಜನರು ಅದ್ರ ಬಗ್ಗೆ ಇನ್ಶೂರೆನ್ಸ್ ಅನ್ನು ಕಟ್ತಾರೆ. ನಮ್ಮ ದೇಶದಲ್ಲಿ ಬಿಕಾಸ್ ಆಫ್ ದ ಪಾಪ್ಯುಲೇಷನ್ ಸರ್ಕಾರಕ್ಕೆ ಅದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದ್ದ ಸರ್ಕಾರಿ ಸಂಸ್ಥೆಗಳು ಕೂಡ ಐದರ್
ಇಲ್ ಎಕ್ವಿಪ್ಡ್ ಆರ್ ಡ್ಯೂ ಟು ಭ್ರಷ್ಟಾಚಾರ ಕರಪ್ಷನ್ ಇಂದ ಅಥವಾ ಬೇಕಾದ ಡಾಕ್ಟರ್ಸ್ಗೆ ಸರಿಯಾದ ಸಂಬಳ ಅಥವಾ ಅದಕ್ಕೆ ಅವ್ರಿಗೆ ಬೇಕಾದ ಸಂಭಾವನೆ ಸಿಗದೇ ಇದ್ದಾಗ ದೇ ಆರ್ ನಾಟ್ ಫಂಕ್ಷನಿಂಗ್ ಟು ದ ಪ್ರಾಪರ್ ಎಕ್ಸ್ಪೆಕ್ಟೆಡ್ ಲೆವೆಲ್. ಸೊ ಬಡ ರೋಗಿಗಳು ಅವರಿಗೆ ಹುಷಾರಿಲ್ದಿದ್ದಾಗ ಅಥವಾ ಏನಾದರೂ ಕಾಯಿಲೆ ಬಿದ್ದಾಗ ದೇ ಹ್ಯಾವ್ ಟು ಗೋ ಫಾರ್ ಅ ಪ್ರೈವೇಟ್ ಸೆಕ್ಟರ್. ಅಲ್ಲಿ ಅವರಿಗೆ ಅಫೋರ್ಡೆಬಿಲಿಟಿ ಇರುವುದಿಲ್ಲ, ಅವರಿಗೆ ಅದನ್ನು ಆರ್ಥಿಕ ಇದನ್ನು ತಡಿಸ್ಕೊಳ್ಳೋ ಶಕ್ತಿ ಇರುವುದಿಲ್ಲ. ಆವಾಗ ಒಂಥರ ಘರ್ಷಣೆ ಉತ್ಪನ್ನ ಆಗ್ತದೆ. ಘರ್ಷಣೆ ಉತ್ಪನ್ನ ಆಗ್ತಂದ್ರೆ ಇಲ್ಲಿ ವೈದ್ಯರು ಉದಾಹರಣೆಗೆ ನಾವು ಒಂದು ಕ್ಲಿನಿಕ್ ಹಾಕಬೇಕಾದ್ರೆ ವಿ ಹ್ಯಾವ್ ಟು ಗೋ ಥ್ರೂ ಆಲ್ ಲೀಗಲ್ ಥಿಂಗ್ಸ್. ಬ್ಯಾಂಕ್ನವ್ರು ಲೋನ್ ಕೊಡುವಾಗ ಇಟ್ ಇಸ್ ಕನ್ಸಿಡರ್ಸ್ ಎ ಕಮರ್ಷಿಯಲ್ ಸೆಕ್ಟರ್. ಕಮರ್ಷಿಯಲ್ ಸೆಕ್ಟರ್ ಅಂದ್ರೆ ನೀವು ಹಾಕಿದ ದುಡ್ಡನ್ನು ನೀವು ಅಲ್ಲಿ ಪಾವತಿ ಮಾಡ್ತಿದ್ರೆ 2 ತಿಂಗಳಲ್ಲಿ ಅದು NPA ಆಗುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗುತ್ತೆ. ಸೊ ಯಾವುದೇ ರೀತಿ ಭದ್ರತೆ ಇದ್ದಿದ್ದಾಗ ಇದು ಒಂದು ಆರೋಗ್ಯ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ರೋಗಿ ಅಂತ ಹೆಚ್ಚು ಕಮ್ಮಿ ಆಗಿ ಒಂದು ವೇಳೆ ಒಂಥರ ಕಾಂಪ್ಲಿಕೇಟೆಡ್ ಕಂಡೀಷನ್ ಆಗಿಬಿಟ್ಟು ಸಾವನ್ನಪ್ಪಿದ್ರೆ ಅಗೇನ್ ದರ್ ಇಸ್ ಎ ಫಿಯರ್ ದಟ್ ಯು ಹ್ಯಾವ್ ಕಿಲ್ಡ್ ದಿಸ್ ಪೇಷಂಟ್ ಅಂತ ಹೇಳ್ಬಿಟ್ಟು. ಯಾವ ವೈದ್ಯನು ಯಾವುದೇ ರೋಗಿಗೆ ಮಾರಣಾಂತಿಕವಾಗಿ ಉಂಟಾಗುವಂಥ ಟ್ರೀಟ್ಮೆಂಟ್ ನೀಡಲಿಕ್ಕೆ ಸಾಧ್ಯವೇ ಇಲ್ಲ. ಮಾರಣಾಂತಿಕ ನನ್ನ ಜ್ಞಾನದ ಕೊರತೆ ಇರ್ಬೋದು ಅಥವಾ ನಿಮ್ಮ ರೋಗದ ಒಂದು ಸಂಕೀರ್ಣತೆ ಇರ್ಬೋದು. ಸಂಕೀರ್ಣ ಅಂದ್ರೆ ಕಾಂಪ್ಲಿಕೇಟೆಡ್ ಕಂಡೀಷನ್. ಉದಾಹರಣೆಗೆ ನಾನು ಹೇಳ್ತೇನೆ, 4-5 ದಿವಸ ಜ್ವರ ಇಟ್ಕೊಂಡು ಮನೇಲಿ ಕೂತ್ಕೊಂಡು ಅದು ಮದ್ದು ಹಳ್ಳಿ ಮದ್ದು ಆಚೆವರ ಮದ್ದೆಲ್ಲ ಮಾಡಿಕೊಂಡು ಜ್ವರ ಕಾಂಪ್ಲಿಕೇಶನ್ ಆಗಿ ಬ್ಲಡ್ ಪ್ರೆಷರ್ ಡೌನ್ ಆಗಿ ರೆಸ್ಪಿರೇಟರಿ ಡಿಸ್ಟ್ರೆಸ್ ಎಲ್ಲ ಆದಾಗ ದೇ ಕಮ್ ಟು ಎ ಹಾಸ್ಪಿಟಲ್. ಹಾಸ್ಪಿಟಲ್ ಬಂದಾಗ ದೇರ್ ಆರ್ ಸಮ್ ಕಂಡೀಷನ್ಸ್ ಕಾಲ್ಡ್ ಎಸ್ ಇರ್ರಿವರ್ಸಿಬಲ್ ಸ್ಟೇಜ್ ಅಂತ ಹೇಳ್ತೀವಿ ನಾವು. ಉದಾಹರಣೆಗೆ ಇರ್ರಿವರ್ಸಿಬಲ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್, ಇರ್ರಿವರ್ಸಿಬಲ್ ಶಾಕ್, ಇರ್ರಿವರ್ಸಿಬಲ್ ಪ್ರಾಬ್ಲಮ್ಸ್, ತುಂಬ ಪ್ರಾಬ್ಲಮ್ ಇದೆ. ಹೃದಯಾಘಾತ ಆದಾಗ ಇಡೀ ಹೃದಯ ಆಘಾತಗೊಂಡು ಫುಲ್ ಪಂಪ್ ವೀಕ್ ಆದಾಗ ದೇ ಗೋ ಟು ಕಾರ್ಡಿಯಾಲಜಿಸ್ಟ್ ಅಥವಾ ದೇ ಗೋ ಟು ಫಿಸಿಷಿಯನ್. ಅಲ್ಲಿ ಹೋಗಿ ಎಂತಾದ್ರು ಮಾಡುವಾಗ ಯಾವುದೇ ಒಂದು ರೀತಿಯಲ್ಲಿ ಎಂತಾದ್ರೂ ಆ ನ್ಯಾಚುರಲ್ ಕೋರ್ಸ್ ಆಫ್ ದ ಇಲ್ನೆಸ್ ಅಲ್ಲಿ ವ್ಯಕ್ತಿ ಮತ್ತೆ ಲಾಸ್ಟ್ ಟೈಮ್ ಹೇಳಿದಾಗೆ ಈ ಬಾಣಂತಿತನ ಹೆರಿಗೆ ಟೈಮಲ್ಲಿ ಅತಿಯಾದ ರಕ್ತಸ್ರಾವ ಆಗೋದು, ಇವೆಲ್ಲ ಮೆಡಿಕಲ್ ಆಕ್ಸಿಡೆಂಟ್ಸ್ ವಿನಃ ಡಾಕ್ಟರ್ ಕ್ರಿಯೇಟ್ ಮಾಡಿದ ಆಕ್ಸಿಡೆಂಟ್ಸ್ ಅಲ್ಲ ಅವುಗಳೆಲ್ಲ. ಯಾರ ಈಗ ಒಂದು ಕುಡ್ದು ಡ್ರೈವ್ ಮಾಡಿಕೊಂಡು ಎಲ್ಲಾದ್ರೂ ಹೊಡೆದ ಅಂತ ಹೇಳಿದ್ರೆ ಅವ್ನು ಡ್ರೈವರ್ ಮಾಡಿದ ಆಕ್ಸಿಡೆಂಟ್ ಅಂತ ಇರ್ಬೋದು. ಅಥವಾ ನೀವು ಒಂದು ಹೋಗುವಾಗ ಒಂದು ರಸ್ತೆ ಕುಸಿದು ಒಂದು ಬಸ್ ಬಿದ್ದಾಗ ಅದೊಂದು ಡ್ರೈವರ್ ಮಾಡಿದ ಆಕ್ಸಿಡೆಂಟ್ ಅಲ್ಲ ಅದು. ಈ ವಿಷಯವನ್ನು ಜನರು ಅರ್ಥ ಮಾಡಿಕೊಳ್ಳದೆ ಅನಗತ್ಯವಾಗಿ ಅಪವಾದ ಇನ್ನು ಎಲ್ಲ ಕಡೆಯಿಂದ ಅಪವಾದ, ಮೀಡಿಯಾದಿಂದ ಅಪವಾದ. ಉದಾಹರಣೆಗೆ ಒಂದು ಪ್ರಿಂಟ್ ಮೀಡಿಯಾ ಆಗಲಿ ಇದು ಮಾಡಿದಾಗಿ ಒಂದು ದೊಡ್ಡ ಹೆಡ್ಡಿಂಗ್ ಅಲ್ಲಿ ಬರ್ತದೆ, ವೈದ್ಯರ ನಿರ್ಲಕ್ಷ್ಯ ಸಾವು ಅಂತ ಹೇಳ್ಬಿಟ್ಟು. ಇದರಲ್ಲಿ ನಿರ್ಲಕ್ಷ್ಯವನ್ನು ಆ ಗೂಬೆಯನ್ನು ಕೂರಿಸಿದವರು ಯಾರು? ಅವರಿಗೆ ಯಾವ ರೀತಿಯ ಒಂದು ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಇದೆ? ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳಿದ್ರೆ, ಈಗ ನನಗೆ ನನ್ನ ಒಬ್ಬ ರೋಗಿ ಇದ್ದಾರೆ, ನೀವೇ ಬೇಕಂತ ಹೇಳ್ತಾರೆ ಡಾಕ್ಟ್ರು, ನಮ್ಗೆ ಡಾಕ್ಟರ್ RN ಭಟ್ಟೆ ಬೇಕಂತ ಹೇಳಿದಾಗ ನಾನು ಯಾವುದೋ ಒಂದು ಊರಲ್ಲಿ ಇರ್ತೇನೆ, ನೀವೇ ಬೇಕಾದ್ರೆ ನಾನು ಬರುವಾಗ ಇಷ್ಟೊತ್ತಾಗುತ್ತೆ. ಅಷ್ಟು ಹೊತ್ತು ವೆಯ್ಟ್ ಮಾಡಲಿಕ್ಕೆ ಟೈಮ್ ಇಲ್ದಿದ್ದಾಗ ರೋಗ ಉಲ್ಬಣಗೊಂಡು ಆ ಪೇಷಂಟ್ ಸತ್ತೋದ್ರೆ RN ಭಟ್ರು ಟೈಮಲ್ಲಿ ಬರಲಿಲ್ಲ, ಆದ್ರಿಂದ ಪೇಷಂಟ್ ಸತ್ತೋಯ್ತು ಅಂತ ಹೇಳ್ತಾರೆ. ಇದರಲ್ಲಿ ನನ್ನ ತಪ್ಪು ಯಾವುದಿದೆ? ನಾನು ಆ ರೋಗಿ ಇವತ್ತು ನಾಳೆ ಅಥವಾ ನಾಳೆ 6 ಗಂಟೆಗೆ ಆ ರೋಗಿ ಬರ್ತಾನೆ ಅಂತ ಹೇಳ್ಕೊಂಡು ನಾನು ಮನೆಯಲ್ಲಿ ಸ್ಟೆಥೋಸ್ಕೋಪ್ ಹಾಕೊಂಡು ಕಾರಲ್ಲಿ ಕೂತ್ಕೊಂಡಿರ್ತೇನಾ? ಇಲ್ಲ. ಇದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ವೈದ್ಯರು ಬರ್ಲಿಕ್ಕೆ ಲೇಟ್ ಆಯಿತು, ರೋಗಿ ಸಾವು. ಎಲ್ಲಿ ಆದರೂ ಕೂಡ ಒಂದು ಡಾಕ್ಟರ್ ಒಂದು ವೈಯಕ್ತಿಕ ಅಡಚಣೆಗಳು, ವೈಯಕ್ತಿಕ ಒಂದು ಪ್ರಾಬ್ಲಮ್ಸ್ ಅನ್ನು ಒಂದು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಒಂದು ರೀತಿಯ, ನಾನು ಹೇಳ್ತಾ ಇಲ್ಲ ಎಲ್ಲರೂ ಡಾಕ್ಟರ್ಸ್ಗಳು ಇದೇ ಥರ ಫಾಲೋ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಗೊತ್ತಿದ್ದು ಇಲ್ಲೇ ಹತ್ತಿರ ಇದ್ರು ಕೂಡ ಅವ್ರಿಗೆ ಒಂಥರ ನಿರ್ಲಕ್ಷ್ಯದಿಂದ ಹೋಗಿರ್ಲಿಕ್ಕೆ ಸಾಕು. ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ನಾವು ರೋಗಿ ಹತ್ರ ಡಿಸ್ಕಸ್ ಮಾಡಿಕೊಂಡು ಅವರ ಡಾಕ್ಟರ್ ವ್ಯೂ ಪಾಯಿಂಟು ಹಾಗೂ ರೋಗಿಯ ವ್ಯೂ ಪಾಯಿಂಟನ್ನು ಇಬ್ಬರು ತಗೊಂಡ್ಬಿಟ್ಟು ವಿ ಹ್ಯಾವ್ ಕನ್ಸ್ಯೂಮರ್ ಫೋರಮ್ಸ್, ವಿ ಹ್ಯಾವ್ ಲೀಗಲ್ ಸಿಸ್ಟಮ್, ವಿ ಹ್ಯಾವ್ ಆರ್ಬಿಟ್ರೇಟರ್ಸ್ ಇನ್ ದ ಪ್ರೊಫೆಷನ್. IMA ಬಾಡಿ ಇದೆ ಅಥವಾ MCI ಇದೆ. ಇದಕ್ಕೆ ಅದ್ರ ಬಗ್ಗೆ ಅಂತ ಮಾಡಿಕೊಂಡು ಇದನ್ನು ಸುಧಾರಿಸಬೇಕೇ ವಿನಃ ನಾವೇ ಜಗಳ ಮಾಡ್ಕೊಳ್ತಾ ಇದ್ದೇವೆ. ನಾವೇ ಜಗಳ ಮಾಡೋದು ಸುಮ್ಮನೆ ಒಂದು ಸಾರ್ವಜನಿಕರು ಅಥವಾ ಕಾಂಪ್ಲಿಕೇಟೆಡ್ ಆದ ರೋಗಿಗಳು ಕೆಲವು ಸರ್ತಿ ಅವರ ನಿರ್ಲಕ್ಷ್ಯದಿಂದ, ಕೆಲವು ಸರ್ತಿ ಇವರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಬಹುದು. ಈ ಆಕ್ಸಿಡೆಂಟ್ ಥರನೇ ಅಂತ ಹೇಳ್ತೇವೆ ನಾವೀಗ. ಈ ಬ್ರಿಡ್ಜ್ ಕೊಲ್ಯಾಪ್ಸ್ ಆಯಿತು ಆ ದಿವಸ, ಅಥವಾ ಒಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆಯಿತು, ನೀವು ಯಾರನ್ನಾದರೂ ಇಟ್ಕೊಂಡು ಆ ಬ್ರಿಡ್ಜ್ ಮಾಡಿದ ಇಂಜಿನಿಯರನ್ನು ಇಟ್ಕೊಂಡು ತರಾಟೆಗೆ ತೆಗೆದುಕೊಂಡು ಯಾವುದು ಇನ್ಸಿಡೆನ್ಸ್ ಇದೆಯಾ? ಇಲ್ಲ. ಅಥವಾ ಯಾವುದೋ ಒಂದು ಡಿಸಿಷನ್ ಇಂದ ಸಾವಿರಾರು ರೋಗಿಗಳು, ಅಥವಾ ಒಂದು ಎಪಿಡೆಮಿಕ್ ಬ್ರೇಕ್ ಆಯಿತು, ಅಥವಾ ಸೀವೇಜ್ ಸಿಸ್ಟಮ್ ಅಲ್ಲಿ ಕಂಟಾಮಿನೇಷನ್ ಆಗಿಬಿಟ್ಟು ಎಪಿಡೆಮಿಕ್ ಬ್ರೇಕ್ ಆಗಿ ಎಷ್ಟೋ ಜನ ಸಾಯ್ತಾರೆ. ಇದರಲ್ಲಿ ಯಾರನ್ನಾದ್ರೂ ಇಂಪ್ಲಿಕೇಟ್ ಮಾಡ್ತಾರಾ? ಇಲ್ಲ. ಅದೇ ವೈದ್ಯರು ಟ್ರೀಟ್ಮೆಂಟ್ ಮಾಡುವಾಗ ಆಸ್ಪತ್ರೆಯಲ್ಲಿ ಇದ್ದಾಗ ಆ ರೋಗಿ ಸತ್ತು ಹೋದ್ರೆ
ವೈದ್ಯರ ಮೇಲೆ ಗೂಬೆ ಕೂರಿಸೋದು ಅಥವಾ ವೈದ್ಯರ ಇಡೀ ಜನಾಂಗಕ್ಕೆ ಒಂದು ಥರ ಕಳಂಕ ತರುವಂಥ ಒಂದು ಸ್ಟೇಟ್ಮೆಂಟ್ ಅಥವಾ ಅವರನ್ನು ಪಿನಲೈಸ್ ಮಾಡೋದು. ಈಗ ಜಡ್ಜಸ್ ಆದರೂ ಕೂಡ ಒಂದು ಕನ್ಸ್ಯೂಮರ್ ಫಾರ್ಮ್ ಜಡ್ಜಸ್ ಎಲ್ಲ ಆದರೂ ಕೂಡ ದೇ ಆರ್ ನಾನ್ ಮೆಡಿಕಲ್ ಪೀಪಲ್. ದೇ ಸಿ ಫ್ರಮ್ ದ ಪ್ರೈಮಾ ಫೇಸಿ ಹೊರಗಡೆಯಿಂದ ಏನು ನಿರ್ಲಕ್ಷ್ಯ ಆಗಿದೆ, ನೀವು ಅದನ್ನು ಮಾಡಲಿಲ್ಲ ಇದನ್ನು ಮಾಡಲಿಲ್ಲ ಅಂತ ಹೇಳ್ತಾರೆ. ಅದನ್ನು ಯಾಕೆ ಮಾಡಲಿಲ್ಲ, ಅದನ್ನು ಮಾಡಿದರೆ ಆಗ್ತಿತ್ತ ಅಂತ ಬಗ್ಗೆ ಯಾರು ಅದನ್ನು ನಿಷ್ಕರ್ಷ ಮಾಡೋದಿಲ್ಲ. ದರ್ ಇಸ್ ನೋ ಪ್ರೊಫೆಷನಲ್ ಒಪಿನಿಯನ್. ಕೆಲವು ಸರ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ವೈದ್ಯರು ಮಾಡಿದಾಗ ಅದರಲ್ಲಿ ಕೊರತೆಯನ್ನು ಹುಡುಕಿಕೊಂಡು ಅವರಿಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಪೆನಾಲ್ಟಿ ಹಾಕೋ ಸಿಚುವೇಶನ್ ಬರುತ್ತೆ. ಸೊ ಇದೆಲ್ಲ ವಿಷಯಗಳನ್ನು ನಾವು ಒಂಥರ ಮುಖಾಮುಖಿಯಾಗಿ ಡಿಸ್ಕಸ್ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ ವಿನ ಸುಮ್ಮನೆ ನಾವು ಯಾರದೇ ಮೇಲೆ ಅಪವಾದ ಹಾಕಿಬಿಟ್ಟು ಇದರಲ್ಲಿ ನಾವು ಐ ಕೆನಾಟ್ ಟೇಕ್ ಸೈಡ್. ನಾನೀಗ ಎಲ್ಲ ಡಾಕ್ಟರ್ಸ್ಗಳು ಎಷ್ಟೋ ಜನ ಡಾಕ್ಟರ್ಸ್ಗಳು ಯಾವುದೋ ರೀತಿಯಲ್ಲಿ ಒಂದು ತಮ್ಮ ವೃತ್ತಿಪರತೆಯನ್ನು ಮುಗಿಸಿಕೊಂಡು ಡಿಗ್ರಿ ತಗೊಂಡು ಕಾಂಪಿಟೆನ್ಸ್ ಇದೆಯೇ ಇಲ್ಲವೋ ಅದೆಲ್ಲ ಮಾಡ್ಕೊಂಡು ಬರ್ತಾರೆ ಮತ್ತು ಪ್ರಾಕ್ಟೀಸ್ ಮಾಡ್ತಾರೆ. ಅದರಿಂದ ಅವರಿಂದ ತಪ್ಪಾಗ್ಬೋದು. ಆದರೆ ಆ ತಪ್ಪು ಡೆಲಿಬ್ರೇಟ್ಲಿ ಕಿಲ್ಲಿಂಗ್, ದಟ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಹಾಮಿಸೈಡ್. ಅಂದರೆ ಒಬ್ಬ ಕೊಲ್ಲುವ ಇಂಟೆನ್ಷನಿಂದ ಕೊಲ್ಲುವುದು. ಮತ್ತೆ ಒಂದು ರೀತಿಯ ಈಗ ನೀವು ನಿಮ್ಮ ಇಂಡಿವಿಜುವಲ್ ನಿಮ್ಮನ್ನು ಫೈಟ್ ಮಾಡುವಾಗ ಒಬ್ಬ ವ್ಯಕ್ತಿ ಒಂದು ಪೆಟ್ಟು ಬಿದ್ದು ಸಾಯೋದು ಅಥವಾ ಒಂದು ಆಕ್ಸಿಡೆಂಟಲಿ ಒಂದು ಪೇಷಂಟ್ ಸಾಯೋದು ನಿಮ್ಮ ಆ ಇಂಟರಾಕ್ಷನ್ ಅಲ್ಲಿ. ಈಗ ರೋಗಿ ಆಸ್ಪತ್ರೆಗೆ ಬರೋ ಮೊದಲು ಮನೆಯಲ್ಲಿ ಸತ್ತರೆ ಅದು ಅಲ್ಲೇ ಮನೆಯಲ್ಲಿ ಅವನು ಊಟ ಮಾಡ್ತಾ ಇದ್ದಾಗ ತಿರೋದ ಒಳ್ಳೆ ಮರಣ ಅಂತ ಹೇಳ್ತಾರೆ. ಅದೇ ರೋಗಿ ಆಸ್ಪತ್ರೆಯಲ್ಲಿ ಬಂದು ಸತ್ತು ಕೂಡಲೇ ಇಂಟರ್ಪ್ರಿಟೇಷನ್ ಚೇಂಜ್ ಆಗುತ್ತೆ. ಇಂಟರ್ಪ್ರಿಟೇಷನ್ ಚೇಂಜ್ ಆಗುತ್ತೆ ಅಂದರೆ ಡಾಕ್ಟರ್ ಅಟೆಂಡ್ ಆಗಲಿಲ್ಲ, ಡಾಕ್ಟರ್ ಔಷಧಿ ಕೊಡಲಿಲ್ಲ, ಕೊಟ್ಟದ್ದು ಔಷಧಿ ತಪ್ಪಾಯಿತು, ಡಾಕ್ಟರ್ ಪೇಷಂಟ್ ತೀರಿ ಹೋಯ್ತು ಅಂತ ಹೇಳ್ತಾರೆ. ಇದು ಯಾವ ರೀತಿ ಒಂದು ಇಂಟರ್ಪ್ರಿಟೇಷನ್ ನೋಡಿ. ಇಟ್ಸ್ ಓನ್ಲಿ ಇಂಟರ್ಪ್ರಿಟೇಷನ್, ಕಮ್ಯುನಿಕೇಶನ್ ಗ್ಯಾಪ್ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ಈ ಹಿಂದೆ ಕೂಡ ಇದ್ದಿತ್ತ ಅಥವಾ ಇತ್ತೀಚಿನ ಕಾಲಘಟ್ಟಗಳಲ್ಲಿ ಅವೇರ್ನೆಸ್ ಜಾಸ್ತಿ ಆಗಿದೆ. ಬಿಕಾಸ್ ಒನ್ ಥಿಂಗ್ ಇಸ್ ಬಿಕಾಸ್ ಆಫ್ ದ ಮೀಡಿಯಾ, ಲೈಕ್ ಮೀಡಿಯಾ ಕವರೇಜ್ ಇಂದ ಜಾಸ್ತಿ ಆಗಿದೆ. ಉದಾಹರಣೆಗೆ ಕಾಶ್ಮೀರದಲ್ಲಿ ಒಂದು ಸಣ್ಣದು ಏನು ತಪ್ಪಾದ್ರೆ ಹೇಗೆ ಇಡೀ ದೇಶದಲ್ಲಿ ಅಥವಾ ಇಡೀ ವರ್ಲ್ಡ್ ಅಲ್ಲಿ ಗ್ಲೋಬಲ್ ವಿಲೇಜ್ ಅಂತ ಹೇಳ್ತೇವೆ ನಾವು, ಬಿಕಾಸ್ ಆಫ್ ದ ಮೀಡಿಯಾ ಕವರೇಜ್. ಇದಾದ ಕೂಡಲೇ ಹೀಗಾಗ್ತದೆ. ಜನರೇ ಬುದ್ಧಿವಂತರಾಗುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಒಂದೇನಾದ್ರೂ ಸೀಕ್ ಆದ್ರೆ ಅವರೇ ಮೆಡಿಸಿನ್ಸ್ ತಗೊಳ್ಳುವಂತದ್ದು ಅಥವಾ ಅವರೇ ವೈದ್ಯರಾಗ್ಲಿಕ್ಕೆ ಹೋಗಿ ತದನಂತರ ವೈದ್ಯರ ಬಳಿ ಬಂದು ಎಕ್ಸಾಕ್ಟ್ಲಿ ಅದನ್ನೇ ಹೇಳುದು. ಈಗ ನೋಡಿ, ನೀವು ರೋಗಿಗಳಾದಾಗ ನೀವು ಅದಕ್ಕೊಂದು ಲಿಮಿಟ್ ಇದೆ. ಒಂದು ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನೀವು ಒಂದು ಹತ್ರ ಒಂದು ಡಾಕ್ಟರ್ ಹತ್ರ ಕೇಳಿ ಕೂಡಲೇ ನಿಮ್ದು ಪ್ರೈಮರಿ ಕೇರ್, ಸೆಕೆಂಡರಿ ಕೇರ್. ಈಗ ಒಂದು ಉಡುಪಿ ಅಂತ ಪ್ಲೇಸಲ್ಲಿ ಡಾಕ್ಟರ್ಸ್ accessibility ವಿದಿನ್ 5 to 10 minutes. ಆದರೂ ಕೂಡ 5-10 ದಿವಸ ನಮ್ಮಲ್ಲಿ ಉಡುಪಿಯಲ್ಲಿ ಈಗ ಕಳೆದ 5-10 ವರ್ಷದ ಹಿಂದೆ 2-3 ಯಂಗ್ ಪೀಪಲ್ ಹ್ಯಾವ್ ಡೈಡ್ ಡ್ಯೂ ಟು ಫೀವರ್. ಅದಕ್ಕೆ ಉದಾಹರಣೆಗೆ ನಾನು ಹೇಳೋದಾದ್ರೆ, ಆ ಜ್ವರ ಬಂದು ಒಬ್ಬ ರೋಗಿ ಸಾಯ್ಬೇಕಾದ್ರೆ ಅದು ಎಷ್ಟು ತನದ ನಿರ್ಲಕ್ಷ್ಯ ಆಗಿರ್ಲಿಕ್ಕೆ ಸಾಕಂತ ನೋಡಿ ನೀವು. ಅವರಿಗೆ ಫಸ್ಟಿಗೆ 1-2 ದಿನ ನೋಡ್ತಾರೆ, ಆಗ್ಲಿಲ್ಲ ಆದ್ರೂ ಕೂಡ ಒಂದ್ಸರ್ತಿ ಒಂದು ಡಾಕ್ಟರ್ ಹತ್ರ ಬಂದು ಕನ್ಸಲ್ಟೇಷನ್ ಮಾಡಿ ಒಂದು ಸ್ಪೆಷಲಿಸ್ಟ್ ಒಪಿನಿಯನ್ ಅಥವಾ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ 1-2 ದಿನ ಇರ್ಬೋದು. ಅದು ಯಾವ ಕಾರಣಕ್ಕೆ ಅವರಿಗೆ ಅದು ಆ ಟೈಮಲ್ಲಿ ಬುದ್ಧಿ ಬರೋದಿಲ್ವೋ ಏನೋ ಗೊತ್ತಾಗೋದಿಲ್ಲ. ಬಂದು ಜೋರಾದ್ಮೇಲೆ ವಿ ಆರ್ ಹೆಲ್ಪ್ಲೆಸ್ ಸಮ್ ಟೈಮ್ಸ್. ಈ ಉದಾಹರಣೆಗೆ ಡೆಂಗ್ಯೂ ಜ್ವರ, H1N1 ಈ ಥರ ಜ್ವರಗಳು ಬಂದಾಗ ಒಂದು ವ್ಯಕ್ತಿಗೆ ಬ್ಲಡ್ ಪ್ರೆಷರ್ ಕಡಿಮೆ ಆಗಿ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸ್ಟಾರ್ಟ್ ಆದಮೇಲೆ ಅವರನ್ನು ಬದುಕಿಸ್ಬೇಕಾದ್ರೆ ವೆಂಟಿಲೇಟರ್ ಹಾಕಿ ಎಷ್ಟೋ ದಿನ ಇಷ್ಟು ಖರ್ಚಾಗ್ತದೆ. ಮತ್ತು ಅದು ರೋಗಿ ಹುಷಾರಾದ್ರೆ ಆಯಿತು, ತೀರಿ ಹೋದರೆ ಅದೊಂದು ಒಂಥರ ಅಪವಾದ. ಹುಷಾರಾದರೂ ಕೂಡ ಲಕ್ಷಗಟ್ಟಲೆ ಬಿಕಾಸ್ ಆಫ್ ದಟ್ ವೆಂಟಿಲೇಟರ್, ICU ಫೆಸಿಲಿಟೀಸ್, ಹೈಯರ್ ಡ್ರಗ್ಸ್ ಎಲ್ಲ ಹಾಕಿದಾಗ. ಅಪವಾದ ಏನು? 2-3 ದಿವಸದ ಜ್ವರಕ್ಕೆ ಇಷ್ಟು ಖರ್ಚು ಮಾಡಿತ್ತು. ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಜನರಲ್ಲಿ ಕೆಲವು ಸರ್ತಿ ಅವ್ರಿಗೆ ಗೊತ್ತಾಗೋದಿಲ್ಲ. ನಮಗೆ ಕನ್ವಿನ್ಸ್ ಮಾಡ್ಬೇಕು ನಾವು ಡಾಕ್ಟರ್ಸ್. ನಾವು ಕನ್ವಿನ್ಸ್ ಮಾಡಿ ಸೋತು ಹೋಗಿದ್ದೇವೆ ಅಂತ ಹೇಳಿದ್ರೆ ನೋಡಿ, ಯಾವುದೇ ಜ್ವರ ಕಾಂಪ್ಲಿಕೇಶನ್ ಆಗ್ಬೋದು, ಡಿಲೇ ಮಾಡಬೇಡಿ, ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳಿ, ನಕಲಿ ವೈದ್ಯರ ಬಳಿಗೆ ಹೋಗಬೇಡಿ ಜಾಸ್ತಿಯಾಗಿ. ಯಾಕಂದರೆ ಒಂದು ಶಾರ್ಟ್ ಕಟ್, ಡಾಕ್ಟ್ರು ಹೋದರೆ ಅಡ್ಮಿಟ್ ಮಾಡ್ತಾರೆ, ಡಾಕ್ಟ್ರು ಹೋದರೆ ಮೆಡಿಸಿನ್ ಬರ್ಕೊಡ್ತಾರೆ, ಡಾಕ್ಟ್ರ್ ಹತ್ರ ಹೋದರೆ ಖರ್ಚಾಗ್ತದೆ. ಇದು 3 ವಿಷಯ ಒಂಥರ ಅದ್ರ ಬಗ್ಗೆ ಅಪನಂಬಿಕೆ ಮತ್ತು ಅದ್ರ ಬಗ್ಗೆ ತಿಳುವಳಿಕೆ ಕೊರತೆ. ಇದೆಲ್ಲ ಆದಾಗ ಯು ಬಿಕಮ್ ಎ ವಿಕ್ಟಿಮ್. ಸೀರಿಯಸ್ ಆದ ಕೂಡಲೇ ಒಂಥರ ಜೀವ ಹೋದ್ಮೇಲೆ ದೆನ್ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಬರ್ತದೆ. ಈಗ ವೈದ್ಯ ಹಾಗೂ ಪೇಷಂಟ್ ನಡುವೆ ಯಾವ ರೀತಿಯ ಸಂಬಂಧ ಇದ್ರೆ ಒಳಿತು? ಒಂದು 20-30 ವರ್ಷದ ಹಿಂದೆ ನಾವು ಒಂದು ಕುಟುಂಬಿಕ ವೈದ್ಯರಂತಿದ್ರು. ನಿಮಗೆ ಒಂದು ಫ್ಯಾಮಿಲಿ ಡಾಕ್ಟರ್ ಕನ್ಸೆಪ್ಟ್ ಇತ್ತು. ಆ ಡಾಕ್ಟ್ರು ನಿಮ್ಮ ಫ್ಯಾಮಿಲಿಗೆ ಒಬ್ರು ರಿಲೇಷನ್ ತರಾನೇ, ಕ್ಲೋಸೆಸ್ಟ್ ರಿಲೇಷನ್. ಅವರು ಅದರಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ನೋಡ್ತಿರ್ಲಿಲ್ಲ.
ಅದೇ ರೀತಿ ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಜನರು ಕೂಡ ಮಾಡ್ತಿದ್ರು. ಹೌದು. ಈಗ ವೈದ್ಯರಿಗೆ ಸಂಭಾವನೆಯನ್ನು ಕೊಡುವುದಾಗ್ಲಿ, ಒಂದು ಬಂದಾಗ ಡಾಕ್ಟ್ರೇ ನೀವು ಬಂದು ಮೀಟ್ ಆಗಿ ಹೋಗಿದ್ದೀರಿ, ಅವರಿಗೆ ಸಂಭಾವನೆ ಕೊಡೋದಾಗ್ಲಿ, ಅಥವಾ ಅವರಿಗೆ ಏನಾದರೂ ಒಂಥರ ಇನ್ ಕೈಂಡ್ ಅಥವಾ ಏನು ತರಕಾರಿ ಕೊಡುವಂಥದ್ದು, ಈ ಥರ ಒಂಥರ ಸಂಬಂಧ, ಉತ್ತಮ ಸಂಬಂಧ ಇತ್ತು. ವೈದ್ಯರ ಅನುಭವ ಮತ್ತು ಎಕ್ಸ್ಪೀರಿಯನ್ಸ್ ಇಷ್ಟು ಸ್ಟ್ರಾಂಗ್ ಆಗಿತ್ತು. ಅವ್ರನ್ನ ನೋಡಿದ ಕೂಡಲೇ ನಿಮ್ಗೆ ನೋಡಿದಾಗ ಏನು ಹುಷಾರಿಲ್ಲ ಅಂತ ಕಾಣುತ್ತೆ, ನೋಡಿ ಇದು ನಮ್ಮ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಮಾಡಿ ಕಡಿಮೆ ಆಗದಿದ್ರೆ ಯು ಡೂ ಎ ಗುಡ್ ರೆಫರಲ್ ಸರ್ವಿಸ್ ಮಾಡ್ತಿದ್ರು ಮೊದಲು. ಕಾಲಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ವೈದ್ಯಕೀಯ ಎಜುಕೇಶನ್ ಫೀಲ್ಡ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನೀವು ಸೆಟ್ಲ್ ಆಗುವಾಗ ಟೈಮ್ ಜಾಸ್ತಿ ಆಯ್ತು. ನಿಮ್ಗೆ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟೋ ರಿಸ್ಟ್ರಿಕ್ಷನ್ಸ್ ಇದೆ. ಈಗ ಇತ್ತೀಚೆಗೆ ಅಂತ ಹೇಳೋದು ನಾವು ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಅದರ ಹರಸಾಹಸ ಎಷ್ಟು ಹೇಳಿದ್ರೆ ತಪ್ಪಲ್ಲ. ದೆನ್ ಕ್ವೆಶನ್ ಆಫ್ ನೀವು ಸ್ವಲ್ಪ ಆರ್ಥಿಕವಾಗಿ ಇದಾದ ಕೂಡಲೇ ನಿಮ್ಮ ಮೇಲೆ ಇನ್ಕಮ್ ಟ್ಯಾಕ್ಸ್ ಅಥವಾ ನಿಮ್ಮ ಮೇಲೆ ಪ್ರೊಫೆಷನಲ್ ಟ್ಯಾಕ್ಸ್ ಇಂಥದ್ದೆಲ್ಲ ಟ್ಯಾಕ್ಸೇಷನ್ ಎಲ್ಲ ಸ್ಟಾರ್ಟ್ ಆಯಿತು. ಒಪ್ತೇನೆ ನಾನು, ವೈದ್ಯರು ಸಮಾಜದಲ್ಲಿ ಆರ್ಥಿಕವಾಗಿ ಸುಭದ್ರವಾಗಿ ಇರ್ತಾರೆ. ಯಾಕಂತ ಹೇಳಿದ್ರೆ ಅವರು ಜಾಗೃತ, ಅವ್ರು ಮಾಡ್ತಾರೆ. ಅವರು 6 ಗಂಟೆ ದುಡಿಯೋರಲ್ಲ, ಅವರು 16 ಗಂಟೆ ದುಡಿತಾರೆ. ನೀವು 6 ಗಂಟೆ ದುಡಿಯೋರು ಒಬ್ರು 50,000 ಸಂಬಳ ಸಂಪಾದನೆ ಮಾಡಿದ್ದಾರೆ. 16 ಗಂಟೆ ದುಡಿದ ವೈದ್ಯರು 1.5 ಲಕ್ಷ ಸಂಪಾದನೆ ಮಾಡ್ಲಿಕ್ಕೆ ಸಾಕು, ಆಸ್ ಪರ್ ದಿಸ್ ಒನ್. ಸೊ ಅವರ ಮೇಲೆ ಇಂಥ ಒತ್ತಡಗಳು ಬಂದಾಗ ನೆಕ್ಸ್ಟ್ ಥಿಂಗ್ ಇಸ್ ದರ್ ಇಸ್ ನೋ ಸೋಷಿಯಲ್ ಸೆಕ್ಯೂರಿಟಿ. ನಿಮ್ಗೇನು ನೀವು ಡಾಕ್ಟರ್ ಆದಕ್ಕೆ ಇಲ್ಲಿ ಮುಂದೆ ನಿಮ್ಗೆ ರಿಟೈರ್ಮೆಂಟ್ ಬೆನಿಫಿಟ್ ಸಿಗುತ್ತಾ? ನಿಮ್ಗೆ ಏನಾದರೂ ಇನ್ನು ಕೆಲಾಮಿಟೀಸ್ ಆದಾಗ ಒಂದು ಡಾಕ್ಟರ್ ಒಂದು 30-35 ವರ್ಷದಲ್ಲಿ ತೀರಿ ಹೋದಾಗ ಅವ್ರ ಹೆಂಡತಿ ಮಕ್ಕಳಿಗೆ ಏನಾದರೂ ಸರ್ಕಾರ ನೋಡ್ಕೊಳ್ಳುತ್ತಾ? ಇಲ್ಲ. ಡಾಕ್ಟರ್ಸ್ ಆರ್ ಸಪೋಸ್ ಟು ಡೂ ಸೋಷಿಯಲ್ ಸರ್ವಿಸ್ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್. ಬಟ್ ವೆನ್ ದ ಡಾಕ್ಟರ್ಸ್ ದೇ ಬಿಕಮ್ ಲೈಕ್ ದೇ ಆರ್, ಈಗ ಇತ್ತೀಚಿನ ಕಾಲದಲ್ಲಿ ಕೆಲವು ಯಂಗ್ ಡಾಕ್ಟರ್ಸ್ಗಳು ತೀರ್ಕೊಂಡು ಹೋಗಿದೆ. ಅವ್ರ ಹೆಂಡತಿ ಮಕ್ಕಳ ಪಾಡು ಯಾರು ಹೇಳಲಿಕ್ಕೆ ಆಗದಿಂತ ಪಾಡಿದೆ. ಅವ್ರಿಗೆ ಎಜುಕೇಷನ್ ಇಲ್ಲ. ಅವ್ರ ಎಜುಕೇಷನ್ ಮುಂದೆ ಕಲಿಸ್ಬೇಕಾದ್ರೆ ಒಂದು LKG ಫಸ್ಟ್ ಸ್ಟ್ಯಾಂಡರ್ಡಿಗೆಲ್ಲ ಲಕ್ಷಗಟ್ಟಲೆ ಡೊನೇಷನ್ ಕೊಡುವ ಈ ಕಾಲದಲ್ಲಿ ವೈದ್ಯರ ಫೀಸ್ ಅಂತ ಹೇಳಿದ್ರೆ ಒಂದು 25ರಿಂದ 40-50 ಲಕ್ಷ ತನಕ ಹೋಗುತ್ತೆ 5 ವರ್ಷ ಮುಗಿದಾಗ. ಮತ್ತು ಪೋಸ್ಟ್ ಗ್ರಾಜುಯೇಷನ್ ಅಷ್ಟಾಗುವ ಅವರಿಗೆ 28-30 ವರ್ಷ ಆಗುತ್ತೆ. ಅವರು ಸೆಟ್ಲ್ ಆಗುವಾಗ ದರ್ ಆರ್ ಸೋ ಮೆನಿ ರಿಸ್ಟ್ರಿಕ್ಷನ್ಸ್. ಸೊ ಈಗ ಉದಾಹರಣೆಗೆ ನಾನು ಕಷ್ಟಪಟ್ಟು ನಾನು 5 ವರ್ಷ 10 ವರ್ಷ ಮನೆ ಕಟ್ಟಿದೆ, ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದ್ಬಿಡ್ತಾರೆ, ನೀವು ಭಾಳ ದುಡ್ಡು ಮಾಡ್ಕೊಂಡು ಇದು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಓಕೆ, ವಿ ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಲ್ಯಾಂಡ್ ಬೈ ಡಿಕ್ಲೇರಿಂಗ್. ಬಟ್ ಜನರ ದೃಷ್ಟಿಯಲ್ಲಿ ಏನಂತ ಹೇಳಿದ್ರೆ ಎಲ್ಲರೂ ಡಾಕ್ಟ್ರು ಒಂಥರ ದುಡ್ಡು ಮಾಡುವ ಒಂದು ಸ್ವಭಾವ ಉಂಟು. ಮತ್ತು ಇದು ನಾನು ಪೂರ್ತಿಯಾಗಿ ಅಲ್ಲಗಳಿದಿಲ್ಲ, ಇರ್ಲಿಕ್ಕೆ ಸಾಕು. ಆದರೆ ಪ್ರತಿಯೊಬ್ಬರ ದೃಷ್ಟಿಯಲ್ಲಿ ಕೂಡ ಪ್ರತಿಯೊಬ್ಬ ವೈದ್ಯನು ಈ ಥರ ಅಂತೇಳಿ ಮಾಡಿಬಿಟ್ಟು ಈ ಥರ ಒಂದು ಗ್ಯಾಪ್ ಆಫ್ ಕಮ್ಯುನಿಕೇಷನ್ ಗ್ಯಾಪ್ ಇಂದ ರಿಲೇಷನ್ಶಿಪ್ ದೂರ ಆಯಿತು ಅಂತ ಹೇಳಿದರೆ ನಮ್ಮ ಸಮಾಜದ ಆರೋಗ್ಯಕ್ಕೆ ಅನಾರೋಗ್ಯವನ್ನು ಮಾತ್ರ ಕಟ್ಟಿಟ್ಟ ಬುತ್ತಿ. ಎಷ್ಟೋ ಜನರು ಅಗತ್ಯ ಕಾಲದಲ್ಲಿ ಡಾಕ್ಟರ್ದು ಸರ್ವಿಸ್ ಸಿಗದೆ ಮುಂದೆ ಅವರ ಜೀವವನ್ನು ಕಳ್ಕೊಳ್ಳುವ ಪರಿಸ್ಥಿತಿ ಬರುವ ಚಾನ್ಸಸ್ ಕೂಡ ಭಾಳ ಇದೆ. ಈಗ ಡಾಕ್ಟರ್ಸ್ ಅಂದ್ರೆ ಯೂಶುವಲಿ ಜನರ ಬಾಯಲ್ಲಿ ಬರೋದು ಮನಿ ಮೈಂಡೆಡ್ ಪೀಪಲ್. ಹಾಸ್ಪಿಟಲ್ ಅಂದ್ರೆ ಒಂದು ರೀತಿ ಬಿಸ್ನೆಸ್ ಸೆಕ್ಟರ್ ಆಗಿದೆ. ಮೊದಲೆಲ್ಲ ಈ ರೀತಿ ಹಾಸ್ಪಿಟಲ್ಸ್ ಇರಲಿಲ್ಲ, ಈಗ ಬರೀ ದುಡ್ಡು ಮಾಡೋಕ್ಕೆ ಹಾಸ್ಪಿಟಲ್ಸ್ಗಳು ಆಗಿದೆ. ನಾವು ಹೋದ್ರೆ ಸಾಕು ಅಲ್ಲಿ 1000 ಗಟ್ಟಲೆ ಬಿಲ್ ಹಾಕ್ತಾರೆ, ಒಂದು 20 ರೂಪಾಯಿ ಮೆಡಿಸಿನ್ಸ್ ಕೊಡ್ತಾರೆ ಅಂತ ಕಾಮನ್ ಆಗಿ ಜನರ ಬಾಯಲ್ಲಿ ಕೇಳ್ತಾರೆ. ಡಾಕ್ಟರ್ಸ್ಗಳೇನಪ್ಪ ಮನಿ ಮೈಂಡೆಡು ಅಂತ. ಇದಕ್ಕೆಲ್ಲ ಏನು ಉತ್ತರ ಕೊಡ್ತೀರಾ? ಹಾಸ್ಪಿಟಲ್ಸ್ಗಳಿಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಬಹುಶಃ ಅದು ಲಕ್ಷಗಟ್ಟಲೆ ಮಾತಲ್ಲ, ಕೋಟಿ ಮಾತು. ಸೊ ಹಾಗಾದ್ರೆ ಅದಕ್ಕೆ ಪ್ರತಿಫಲವಾಗಿ ಅಥವಾ ಕೋಟಿಗಟ್ಟಲೆ ಮಾಡಿದಂತಹ ಒಂದು ಸಾಲನೋ ಲೋನ್ಸೋ ಅದನ್ನ ಹೇಗ್ ಮ್ಯಾನೇಜ್ಮೆಂಟ್ ತೀರ್ಸೋದು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್? ಇದಕ್ಕೆ ಸರ್ಕಾರದವರು ಒಂದು ಪ್ರಥಮತವಾಗಿ ಅವರು ಒಂದು ಮುಂದಾಳತ್ವವನ್ನು ತಗೊಳ್ಬೇಕು. ಸರ್ಕಾರಿ ಆಸ್ಪತ್ರೆಯನ್ನು ದೇ ಹ್ಯಾವ್ ಟು ಅಪ್ಗ್ರೇಡ್ ಇಟ್ ಫಸ್ಟ್. ಖಂಡಿತ ಗೊತ್ತಾಯ್ತು ನಿಮಗೆ. ಈಗ ಉಡುಪಿಯಲ್ಲಿ ಒಂದು 4 ಸ್ಟಾರ್ ಹೋಟ್ಲಿದೆ, 4 ಸ್ಟಾರ್ ಹೋಟ್ಲಿದೆ. ಇದು ಜನರೆಲ್ಲ ಸ್ಟಾರ್ ಹೋಟೆಲ್ ಹೋಗಿ ಚಾ ಕಾಫಿ ಕುಡಿದುಕೊಂಡು ಅಲ್ಲಿ ಒಂದು ಚಾಕ್ಕೆ 50 ರೂಪಾಯಿ 100 ರೂಪಾಯಿ ಅಂತ ಹೇಳ್ಕೊಂಡು ಕಂಪ್ಲೇಂಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಹೆಲ್ತ್ ಕೇರ್ ಸೆಂಟರ್ಸ್ ಅನ್ನು ಡೆವಲಪ್ ಮಾಡ್ಕೊಳ್ಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವ ಸವಲತ್ತುಗಳು ಸಾಧಾರಣ ಒಂದು 50ರಿಂದ 60% ರೋಗಿಗಳಿಗೆ ಬೇಕಾಗುವ ಟ್ರೀಟ್ಮೆಂಟ್ ಅಲ್ಲಿ ಫ್ರೀ ಆಗಿ ಸಿಗುವಂಥ ಫೆಸಿಲಿಟಿಯನ್ನು ಸರ್ಕಾರದವ್ರು ಮಾಡಬೇಕು. ಒಂದು. ಎರಡನೇದು, ಇಲ್ಲಿ ಪ್ರೈವೇಟ್ ಸೆಕ್ಟರ್ಲಿ ದರ್ ಶುಡ್ ಬಿ ಡಿಸ್ಪ್ಲೇ. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಡೆಲಿವರಿ ಅಥವಾ ಒಂದು ಅಪೆಂಡಿಸೈಟಿಸ್ ಅಥವಾ ಒಂದು ಆಪರೇಷನ್ ಅಂತ ಹೇಳಿದ್ರೆ ಈ ಪ್ರೈವೇಟ್ ಹಾಸ್ಪಿಟಲಲ್ಲಿ ಇಷ್ಟು ರೇಟ್ ಆಗ್ತದೆ. ಬಿಕಾಸ್ ಆಫ್ ದಸ್ ಇನ್ವೆಸ್ಟ್ಮೆಂಟ್, ಡಾಕ್ಟರ್ ಸಂಬಳ, ಡಾಕ್ಟರ್ದು ಅನಸ್ತೀಶಿಯಾ ಇವ್ರದೆಲ್ಲ ಸ್ಟಾಫಿಗೆಲ್ಲ ಸಂಬಳ ಒಂದು ಇಷ್ಟೇ ಕೊಡಬೇಕಂತ ಸರ್ಕಾರ ಇದೆ. ಒಬ್ಬರು ಸ್ವೀಪರಿಗೆ ಇಷ್ಟು ಕೊಡಬೇಕಂತೇಳಿ ಗೌರ್ಮೆಂಟ್ ಅವ್ರು ನಿಗದಿ ಮಾಡಿದ್ದಾರೆ. ನೀವು ಅವರಿಗೆಲ್ಲ
ಸರ್ಕಾರದ ಡೈರೆಕ್ಷನ್ ಪ್ರಕಾರ ನೀವು ಅವರಿಗೆಲ್ಲ ರೋಗಿಗಳಿಗೆ ಅಥವಾ ವೈದ್ಯರಿಗೆ ಇಷ್ಟು ಸಂಬಳ ಕೊಡಬೇಕು ಇದೆಲ್ಲ ಮಾಡ್ಕೊಂಡು ಬಿಟ್ಬಿಟ್ಟು ಇಲ್ಲಿ ನೀವು ನಾನು ಕನ್ಸೆಷನ್ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಅವರನ್ನು 1 ವರ್ಷದಲ್ಲಿ ಮುಚ್ಚಬೇಕಾಗ್ತದೆ. ಈಗಾಗಲೇ 100 ಆಸ್ಪತ್ರೆಗಳು ಇನ್ನು ಬೇರೆ ಬೇರೆ ನಮ್ಮ ಕೇರಳ ರಾಜ್ಯದಲ್ಲಿ ಆಗಲಿ ನಮ್ಮ ಕರ್ನಾಟಕದಲ್ಲಿ ಆಗಲಿ ಮುಚ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ದೇ ಆರ್ ನಾಟ್ ಏಬಲ್ ಟು ರನ್ ದ ಹಾಸ್ಪಿಟಲ್. ಆ ಜಾಗದಲ್ಲಿ ಒಂದು 20 ಕಿಲೋಮೀಟರ್ ಏರಿಯಾದಲ್ಲಿ ಒಂದು 2-3 ನರ್ಸಿಂಗ್ ಹೋಮ್ ಇದ್ದರು. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಅಡ್ಡಿಲ್ಲ, ನಮಗೆ ಜೋರು ಸೀರಿಯಸ್ ಆದಾಗ ನೋಡುವಂಥ ಒಂದು ಪ್ಲೇಸ್ ಇತ್ತು. ಈಗ ಅವರಿಗೆ ರನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಮುಚ್ಚುವ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಸರ್ಕಾರದವರು ಲೀಡ್ ತಗೊಂಡು ಈಗ ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೂಡ ಯು ಡೆವಲಪ್ ಇನ್ಶೂರೆನ್ಸ್ ಸಿಸ್ಟಮ್. ಈಗ ಇನ್ಶೂರೆನ್ಸ್ ಸೆಕ್ಟರ್ ಇದ್ದಾಗ ಈ ಲೆವೆಲಲ್ಲಿ ನೀವು ಜನರಲ್ ವಾರ್ಡಲ್ಲಿ ಕಡಿಮೆ ಆಗ್ತದೆ, ಸೆಮಿ ಸ್ಪೆಷಲಲ್ಲಿ ಇದಾಗ್ತದೆ, ಪ್ರೈವೇಟ್, ಸೆಮಿ ಪ್ರೈವೇಟ್, ಡಿಲಕ್ಸ್, ಈ ಥರ. ನೀವು ಡಿಲಕ್ಸ್ ರೂಮಲ್ಲಿ ನಿಂತುಕೊಂಡು ಜನರಲ್ ವಾರ್ಡಿದು ಚಾರ್ಜ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸರಿ ಆಗೋದಿಲ್ಲ. ಅದು ನನಗೆ ಇಲ್ಲಿ ನನ್ನ ಸ್ಟೇಟಸ್ಸಿಗೆ ಕಡಿಮೆ, ನನಗೆ ಈ ಲೆವೆಲಲ್ಲಿ ಇದ್ಬಿಟ್ಟು ನನಗೆ ಸ್ವಲ್ಪ ಕಡಿಮೆ ಕನ್ಸೆಷನ್ ಕೊಡಬೇಕಂತ ಹೇಳಿಕ್ಕೂ ಅದು ಸರಿ ಆಗೋದಿಲ್ಲ. ಇದ್ರ ಬಗ್ಗೆ ಫುಲ್ ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಒಂದು ಈಗ ಯಾವುದೇ ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ಅಂದರೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವರು ನಿಮಗೆ ಇದರಲ್ಲಿ ಪಾಪ ಪುಣ್ಯ ಅಥವಾ ಜನರ ಆರ್ಥಿಕ ಪರಿಸ್ಥಿತಿ ನೋಡಿಬಿಟ್ಟು ಚಾರ್ಜ್ ಮಾಡಿದರೆ ಅವ್ರು ನಾಳೆ ಪಾಪರ್ ಆಗಿಬಿಟ್ಟು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಇದ್ರ ಬಗ್ಗೆ ಜನರು ಅರ್ಥ ಮಾಡ್ಕೊಳ್ಬೇಕು. ಅಫೋರ್ಡೆಬಿಲಿಟಿ ನೋಡಿಬಿಟ್ಟು ನನಗೆ ಒಂದು ಕಾಫಿ ಕುಡಿದ್ರೆ 200 ರೂಪಾಯಿ ಖರ್ಚಾದ್ರೆ ಅಡ್ಡಿ ಇಲ್ಲ, ನಾನು ಇಲ್ಲಿ ಉಡುಪಿಯ ಆ ಹೋಟ್ಲಿಗೆ ಹೋಗಿ ಕುಡಿತೇನೆ, ದಟ್ ಈಸ್ ಮೈ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಹೋಗ್ತಾರೆ. ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನನ್ನ ಹತ್ರ 50 ರೂಪಾಯಿ ಉಂಟು, ನನಗೆ ಇನ್ನೊಂದು ಹೋಟ್ಲಿದೆ ಹೋಗ್ಲಿಕ್ಕೆ ಬೇಕಾದರೆ. ಇದೇ ರೀತಿ ನಿಮ್ಮ ಈಗ ಟ್ರಾನ್ಸ್ಪೋರ್ಟೇಷನ್, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಡಿಲಕ್ಸ್ ಬಸ್ ಇದೆ, ಸೆಮಿ ಡಿಲಕ್ಸ್ ಇದೆ. ಎವ್ರಿ ಫೀಲ್ಡ್ ದರ್ ಈಸ್ ಅಕಾರ್ಡಿಂಗ್ ಟು ದ ಅಫೋರ್ಡೆಬಿಲಿಟಿ ಆಫ್ ದ ಪರ್ಸನ್ there are services which are provided in every field. You can't go to a corporate school with paying 1 ವರ್ಷಕ್ಕೆ 500 ರೂಪಾಯಿ ಫೀಸ್ ಕೊಟ್ಟು ನಾನು ಆ ಶಾಲೆಗೆ ಹೋಗ್ಬೇಕಂತ ನಿಮಗೆ ಶಾಲೆಯಲ್ಲಿ ಅಡ್ಮಿಷನ್ ಕೊಡೋದಿಲ್ಲ. Do you accuse that school? ನೀವು how do you deny the education to this person for affordable price ಅಂತ ಹೇಳಿದ್ರೆ ಇಲ್ಲ. ಅಲ್ಲಿ ಇರುವ ಫೆಸಿಲಿಟಿಗೆ, ಅಲ್ಲಿ ಇರುವ ಕ್ವಾಲಿಟಿ ಆಫ್ ಕೇರ್ಗೆ, ಅಲ್ಲಿರುವ ನಿಮಗೆ ಅರಿಸ್ಟೋಕ್ರಾಟಿಕ್ ಸ್ಟೈಲ್ ಆಫ್ ಟ್ರೀಟ್ಮೆಂಟಿಗೆ ಯು ಹ್ಯಾವ್ ಟು ಪೇ ಫಾರ್ ಇಟ್. ಖಂಡಿತವಾಗ್ಲೂ. ಎಸ್, ಇನ್ನಷ್ಟು ವಿಷಯಗಳ ಕುರಿತು ಚರ್ಚೆ ಮಾಡೋಣ. ವೈದ್ಯರು ಹಾಗೂ ರೋಗಿಗಳ ನಡುವಿನ ಸಂಬಂಧದ ಕುರಿತು ಇದ್ದಂತಹ ಒಂದು ಕನ್ಫ್ಯೂಷನ್ಸ್ ಆಗಿರ್ಬೋದು, ಇದ್ದಂತಹ ಒಂದು ನಂಬಿಕೆ ಅಪನಂಬಿಕೆಗಳ ಕುರಿತು ಇನ್ನಷ್ಟು ವಿಷಯಗಳ ಕುರಿತು ಚರ್ಚೆನ ಮಾಡೋಣ. ಅದಕ್ಕೂ ಮುಂಚೆ ಪುಟ್ಟ ವಿರಾಮ. ಡಾಕ್ಟರ್ಸ್ ಡೇ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ಅತಿಥಿಯಾಗಿ ಡಾಕ್ಟರ್ RN ಭಟ್ ಅವರು ಇದ್ದಾರೆ. ಮತ್ತೊಮ್ಮೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಇವಾಗ ಡಾಕ್ಟರ್ಸ್ ಡೇ ಹಾಗೂ ಡಾಕ್ಟರ್ಸ್ ಹಾಗೂ ಪೇಷಂಟ್ನ ರಿಲೇಶನ್ಶಿಪ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಆದರೆ ಈಗ ಕೆಲವು ಕಡೆ ಹೇಳ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಥವಾ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ನಿಜಕ್ಕೂ ವೈದ್ಯರು ಅವರ ಕರ್ತವ್ಯ ಅಥವಾ ಅವರ ಜವಾಬ್ದಾರಿಯನ್ನ ನಿರ್ವಹಿಸ್ತಾರಾ? ನಿರ್ಲಕ್ಷ್ಯದ ಮನೋಭಾವನೆ ಇರೋದಿಲ್ವಾ ಸರ್ಕಾರಿ ವೈದ್ಯರಲ್ಲಿ? ಸರ್ಕಾರಿ ವೈದ್ಯರಲ್ಲಿ ನಿರ್ಲಕ್ಷ್ಯದ ಮನೋಭಾವ ಬರಲಿಕ್ಕೆ ನಾವು ಫಸ್ಟ್ ಆಫ್ ಆಲ್ ಸರ್ಕಾರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅವರನ್ನು ವೈದ್ಯರನ್ನು ಸಿಲೆಕ್ಟ್ ಮಾಡುವ ಪ್ರಕ್ರಿಯೆಗಳು, ಅವರಿಗೆ ಕೊಡುವ ಫೆಸಿಲಿಟಿಗಳು, ಅವರಿಗೆ ಅವರ ವಾಸ್ತವಕ್ಕೆ ಅಥವಾ ಅವರ ಮಕ್ಕಳ ಎಜುಕೇಷನಿಗೆ ಬೇಕಾಗುವಂಥ ಒಂದು ಸವಲತ್ತುಗಳು ನಮ್ಮ ದೇಶದಲ್ಲಿ ಬಹಳ ಒಂಥರ ದುರದೃಷ್ಟಕರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ ನಾವು. ಉದಾಹರಣೆಗೆ ಸರ್ಕಾರಿ ವೈದ್ಯರು ಒಂದು ಯಾವುದೋ ಒಂದು ರಿಮೋಟ್ ಪ್ಲೇಸಲ್ಲಿ ಅವರಿಗೆ ಪೋಸ್ಟ್ ಮಾಡಿದರೆ ಅವರಿಗೆ ಸೆಕ್ಯೂರಿಟಿ ಇಲ್ಲ, ನಿಲ್ಲಕ್ಕೆ ಸರಿಯಾಗಿ ಸೆಕ್ಯೂರಿಟಿ ಇಲ್ಲ, ಔಷಧಗಳು ಇಲ್ಲ, ಬೇಕಾದ ಒಂದು ರೋಗಕ್ಕೆ ಬೇಕಾದ್ರೆ ಒಂದು ಆಂಟಿಬಯೋಟಿಕ್ ಅಥವಾ ಯಾವುದೋ ಒಂದು ಮೆಡಿಸಿನ್ ಬೇಕಾದ್ರೆ ದಟ್ ಈಸ್ ನಾಟ್ ಅವೈಲೇಬಲ್. ದೆನ್ ಎಕ್ವಿಪ್ಮೆಂಟ್ಸ್ ಆರ್ ನಾಟ್ ದೇರ್ ವಿಚ್ ಸಪೋಸ್ ಟು ಡೂ. ಆವಾಗ ಏನಂದ್ರೆ ಒಂದು ವಿಷವರ್ತುಲ ಆಗ್ತದೆ, ಒಂಥರ ಫ್ರಸ್ಟ್ರೇಷನ್ ಬಂದ್ಬಿಡುತ್ತೆ. ನಾನು MD ಕ್ವಾಲಿಫಿಕೇಶನ್ ಮಾಡ್ಕೊಂಡು ನಾನು ಯಾವುದೋ ಒಂದು ಸೆಂಟ್ರಲ್ಲಿ ಹೋಗಿ ಒಂದು 4 ಮಾತ್ರೆಯಲ್ಲಿ ಒಬ್ಬ ರೋಗಿಯ ರೋಗವನ್ನು ಗುಣಪಡಿಸ್ಬೇಕಂತ ಹೇಳಿದ್ರೆ ತುಂಬಾ ಹರಸಾಹಸ ಮಾಡಬೇಕಾಗ್ತದೆ. ಸೊ ಈ ಗ್ಯಾಪ್, ಈ ವಿಷವರ್ತುಲವನ್ನು ಕಟ್ ಮಾಡಬೇಕಾದ್ರೆ ಸರ್ಕಾರದ ಜವಾಬ್ದಾರಿ ಎಷ್ಟೋ ಇಂಪಾರ್ಟೆಂಟ್. ಸರ್ಕಾರ ಈಗ ಇತ್ತೀಚಿನ ದಿನ ಕಳೆದ ವರ್ಷದ ನಮ್ಮ ಸ್ಟ್ರೈಕ್ ಎಲ್ಲ ಆದಾಗ ಸರ್ಕಾರದ ಬಗ್ಗೆ ಎಷ್ಟೋ ಜನ ಹೇಳ್ತಾರೆ ಡಾಕ್ಟರ್ಸ್ ದೇ ಆರ್ ಮನಿ ಮೈಂಡೆಡ್ ಪೀಪಲ್ ಅಂತ ಹಾಗೆ ಹೇಳ್ತಾರೆ. ನೀವು ಫೆಸಿಲಿಟೀಸ್ ಅನ್ನು ಪ್ರೊವೈಡ್ ಮಾಡಿ, ನೀವು ಡಾಕ್ಟರ್ಸ್ ಅನ್ನು ಒಂದು ರೀತಿಯ ಒಳ್ಳೆ ರೀತಿಯಲ್ಲಿ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸರ್ಕಾರ ಅದ್ರ ಬಗ್ಗೆ ಮುತುವರ್ಜಿ ತಕೊಂಡು ಇದು ಮಾಡಲಿ.
ಎಷ್ಟು ಜನ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ನೀವು ಸೋ ಕಾಲ್ ಪೋಸ್ಟ್ ಗ್ರಾಜುಯೇಟ್ ಕ್ವಾಲಿಫೈಡ್, ನಿಮ್ಮ ಸ್ಯಾಲರಿ ಕಂಪೇರ್ ಮಾಡಿದ್ರೆ ಬೇರೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಆಕ್ಚುಲಿ ದ ಎಜುಕೇಶನಲ್ ಸ್ಟೇಟಸ್ ಅಥವಾ ನೀವು ಓದುವ ಒಂದು 8 ರಿಂದ 10 ವರ್ಷ ನೀವು ನಿಮ್ಮ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ನಿಮ್ಗೆ ಸಿಗುವ ಒಂದು ಫೆಸಿಲಿಟೀಸ್ ಆಗಲಿ, ಆ ಸವಲತ್ತುಗಳು ಯಾವಾಗ ಅದು ಕಡಿಮೆ ಆಗ್ತದ, ಕ್ವಾಲಿಟಿ ಈಸ್ ಕಾಂಪ್ರಮೈಸ್ಡ್. ಸರ್ಕಾರದ ಆಸ್ಪತ್ರೆ ಬಂದ ಕೂಡಲೇ ನಿಮ್ಗೊಂಥರ ಅಸಡ್ಡೆ ಬಂದ್ಬಿಡ್ತದೆ, ಅಲ್ಲಿ ಫೆಸಿಲಿಟಿ ಇಲ್ಲ ಅಂದ್ಬಿಟ್ಟು. ಒಳ್ಳೆ ಸರ್ಕಾರ ಆಸ್ಪತ್ರೆಗಳು ಇದ್ದದಿಲ್ವಾ ಇಲ್ಲಿ? ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಇಸ್ ನಂಬರ್ 1 ಇನ್ಸ್ಟಿಟ್ಯೂಟ್. ಸರ್ಕಾರ ಸೆಲೆಕ್ಟಿವ್ ಆಗಿ ಕಾನ್ಸಂಟ್ರೇಟ್ ಮಾಡ್ತದೆ. ಇಡೀ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಮೊನ್ನೆ ಬಂದ ಒಂದು ಅಂಕಿಅಂಶಗಳ ಪ್ರಕಾರ ಆರೋಗ್ಯ ಸೆಕ್ಟರ್ ಅಲ್ಲಿ ನಮ್ಮ ದೇಶ ಸ್ಪೆಂಡ್ ಮಾಡಿದ್ದು ಲೆಸ್ ದೆನ್ 2% ಆಫ್ GDP. ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಎಲ್ಲ ದರ್ ಇಸ್ ಪರ್ಟಿಕ್ಯುಲರ್ಲಿ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಆರೋಗ್ಯ ಸೆಕ್ಟರ್ಗೆ ದೇ ಸ್ಪೆಂಡ್ ಎ ಲಾಟ್. ಸೊ ಹೆಲ್ತ್ ಆಫ್ ದ ನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಮ್ಮಲ್ಲಿ ಪವರ್ಟಿ ಬೇರೆ, ಅದ್ರ ಬಗ್ಗೆ ಸರಿಯಾಗಿ ಆರೋಗ್ಯ ಇಲ್ಲ, ಅದ್ರ ಬಗ್ಗೆ ಮತ್ತೆ ಅದ್ರ ಬಗ್ಗೆ ಶಿಕ್ಷಣದ ಬಗ್ಗೆ ಕೂಡ ಜಾಸ್ತಿ ನಾವು ಒತ್ತು ಕೊಡೋದಿಲ್ಲ. ಇದೆಲ್ಲ ಆದಾಗ ಈ ಪ್ರಾಬ್ಲಮ್ ಉಂಟು. ಇದೆಲ್ಲ ವಿಷಯ ವರ್ತುಲಕ್ಕೆ ಬರೇ ಡಾಕ್ಟರ್ನ ಮಾತ್ರ ನೀವು ಏನ್ ಹೇಳ್ತಾರೆ ಅಪವಾದಕ್ಕೆ ಸಿಕ್ಕಿಸಿ ಅವರ ಮುಖಾಂತರ ಇದೆಲ್ಲ ಆಗ್ತದೆ ಅಂತ ಹೇಳಿದ್ರು ಅದು ಒಪ್ಲಿಕ್ಕೆ ತಯಾರಾಗುವಂತ ಮಾತಲ್ಲ ಅದು. ಈಗ ಡಾಕ್ಟರ್ ಸ್ಟ್ರೈಕ್ ಬಗ್ಗೆ ಮಾತನಾಡಿದ್ರಿ. ಬಹುಶಃ ಹಿಂದೆ ಕೆಲವು ತಿಂಗಳ ಹಿಂದೆ ಅಥವಾ ಒಂದು ವರ್ಷದ ಹಿಂದೆ ನಡೆದಂತಹ ಈ ಡಾಕ್ಟರ್ ಸ್ಟ್ರೈಕ್ನಿಂದ ರೋಗಿಗಳಲ್ಲಿ ಒಂದು ಮೈಂಡ್ ಸೆಟ್ ಬಂತು, ಡಾಕ್ಟರ್ಸ್ಗಳಿಗೆ ಪೇಷಂಟ್ ಜೀವಕ್ಕಿಂತ ಹಾಗಾದ್ರೆ ಇನ್ಕಮ್ ಸೋರ್ಸ್ ಬಹಳ ಮುಖ್ಯನಾ ಅಂತ. ಬಹಳಷ್ಟು ಜನರು ಹೇಳ್ತಾರೆ, ಈ ಡಾಕ್ಟರ್ಸ್ಗಳು ಯಾಕಪ್ಪ ಸ್ಟ್ರೈಕ್ ಮಾಡ್ತಾರೆ, ಅವರು ಆರ್ಥಿಕವಾಗಿಯೂ ಸದೃಢರಾಗಿರ್ತಾರೆ, ಹಾಗಾದ್ರೆ ಇವರ ಕರ್ತವ್ಯ ಮುಖ್ಯ ಅಲ್ವಾ ಅಂತ. ದಿಸ್ ಇಸ್ ಎನ್ ಇನ್ಸ್ಟಿಂಕ್ಚುವಲ್ ಡ್ರೈವ್ ಫಾರ್ ಸರ್ವೈವಲ್. ಇನ್ಸ್ಟಿಂಕ್ಚುವಲ್ ಡ್ರೈವ್ ಅಂತ ಹೇಳಿದ್ರೆ ನಿಮ್ಮ ಅಸ್ತಿತ್ವಕ್ಕೆ ಕುಂದು ಬಂದಾಗ ಅಥವಾ ಕಷ್ಟ ಬಂದಾಗ ನೀವು ಅದ್ರ ಬಗ್ಗೆ ರೆಸಿಸ್ಟೆನ್ಸ್ ತೋರಿಸದಿದ್ರೆ ಇದರ ಬಗ್ಗೆ ಇರುವ ಅಸಡ್ಡೆ ಮುಂದೆ ಹೋಗಿ ಡಾಕ್ಟರ್ಸ್ ಫ್ಯಾಮಿಲಿ ಎಲ್ಲ ಒಂಥರ ಇನ್ನು ಮುಂದೆ ಡಾಕ್ಟರ್ಸ್ ಇಲ್ಲದಿರುವಂತ ಪರಿಸ್ಥಿತಿ ಬರುವ ಚಾನ್ಸಸ್ ಉಂಟು. ವೈದ್ಯ ಸಮುದಾಯಕ್ಕೆ ಅದೊಂದು ಜವಾಬ್ದಾರಿ ಇದೆ. ಈಗ ಉದಾಹರಣೆಗೆ ನಾವು 1980ರಲ್ಲಿ ನಂಗೆ ನೆನಪಿದೆ, ನಾವು ಜೈಲಿಗೆ ಹೋಗಿದ್ದೇವೆ. ಯಾಕಂತ ಹೇಳಿದ್ರೆ ಮೆರಿಟ್ ಅನ್ನು ಬಿಟ್ಟು ಬರೇ ಡೊನೇಷನ್ ಆಧಾರದ ಮೇಲೆ ಮೆಡಿಕಲ್ ಸೀಟ್ ಅನ್ನು ಹಂಚುತ್ತಿದ್ರು. ಮೆಡಿಕಲ್ ಸೀಟ್ ಅಂದ್ರೆ ಈ ಸೋ ಕಾಲ್ಡ್ ಹೈಯರ್ ಎಜುಕೇಶನ್ ಬೇಕಾದವರು ಮೆಡಿಕಲ್ ಸೀಟ್ ಅನ್ನು ಬರೇ ಆರ್ಥಿಕ ಆಧಾರದ ಮೇಲೆ ಕೊಡ್ತಾ ಇದ್ರು. ಅದಕ್ಕೋಸ್ಕರ ನಾವು ಅದನ್ನು ಸ್ಟ್ರೈಕ್ ಮಾಡಿಬಿಟ್ಟು ನಾವು ಜೈಲಿಗೆ ಹೋದ ಪರಿಸ್ಥಿತಿ ಕೂಡ ಇತ್ತು. ದಿಸ್ ಇಸ್ ವಿತ್ ರಿಗಾರ್ಡ್ ಟು ಕೀಪ್ ಅಪ್ ದ ಕ್ವಾಲಿಟಿ ಆಫ್ ಎಜುಕೇಶನ್ ಅಂಡ್ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಇನ್ ದ ಫ್ಯೂಚರ್. ಈಗ ಒಬ್ಬ ನಾಳೆ ಒಂದು ಆಸ್ಪತ್ರೆ ಹಾಕಿದವನು ಇನ್ನೊಂದು 6 ತಿಂಗಳು 1 ವರ್ಷದೊಳಗೆ ಅವನು ಬಂದ್ ಮಾಡೋ ಪರಿಸ್ಥಿತಿ ಬಂದ್ರೆ, ಅವನ ದಾರಿಯಲ್ಲಿ ಬೀಳೋ ಪರಿಸ್ಥಿತಿ ಬಂದಾಗ ಇನ್ಸ್ಟಿಂಕ್ಚುವಲಿ ಯು ಟೆನ್ ಟು ಒಂಥರ, ಈಗ ಉದಾಹರಣೆಗೆ ನ್ಯಾಯಾಧೀಶರು ಸ್ಟ್ರೈಕ್ ಮಾಡಿದ್ರು, ಅದು ಮಾಡ್ಲಿಕ್ಕೆ ಇಲ್ಲ, ಒಪ್ತೇವೆ. ಆದ್ರೆ ಅವರ ಅಸ್ತಿತ್ವಕ್ಕೆ ಕುಂದು ಬಂದಾಗ, ಅಸ್ತಿತ್ವಕ್ಕೆ ಒಂದು ಡೇಂಜರ್ ಆದಾಗ ಅವರು ಒಂದು ಪ್ರೊಟೆಸ್ಟ್ ತೋರಿಸೋದು. ಆದ್ರೆ ಎಮರ್ಜೆನ್ಸಿ ಸರ್ವಿಸ್ ಅನ್ನು ಯಾರು ಸ್ಟಾಪ್ ಮಾಡಲಿಲ್ಲ, ಎಮರ್ಜೆನ್ಸಿ ಸರ್ವಿಸ್ ಮಾಡಲಿಲ್ಲ. ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಆಗ್ಬೇಕಂತೇಳಿ ಮಾಡಿದ್ರು, ಅದು ರಿವರ್ಸ್ ಹೊಡಿತಿದೆ. ಯಾಕಂತ ಹೇಳಿದ್ರೆ ಡಾಕ್ಟರ್ಸ್ ಸೋ ಕಾಲ್ಡ್ ಲೈಫ್ ಸೇವರ್ಸ್ ಅವರೇ ಸ್ಟ್ರೈಕ್ ಮಾಡಿದಂತೆ. ಲಾರಿ ಡ್ರೈವರ್ ಸ್ಟ್ರೈಕ್ ಮಾಡಿ ಎಷ್ಟೋ ಜನ ಕೆಲಸ ಹೋಗ್ತಿದೆ. ಅಥವಾ ಇನ್ನು ಬಸ್ ಸ್ಟ್ರೈಕ್ ಮಾಡಿದಾಗ ಒಂದು ಊರಿಂದ ಇನ್ನೊಂದರಿಗೆ ಟ್ರಾನ್ಸ್ಪೋರ್ಟೇಷನ್ ಆಗುದಿಲ್ಲ, ಅದರಿಂದ ಸಾವನ್ನಪ್ತಾರೆ. ಹಾಗೆ ಇದು ಒಂದು ಇದರಿಂದ ಯಾಕಂತ ಹೇಳಿದ್ರೆ ಇದು ಒಂದು ಜವಾಬ್ದಾರಿ, ಸಾಮೂಹಿಕ ಜವಾಬ್ದಾರಿ. ನಮ್ಮ ಪ್ರಾಬ್ಲಮ್ ನನ್ನ ವೈದ್ಯರ ಕರೆ ಹೇಳಿ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಸರ್? ಮೇಡಮ್ ನಾರಾಯಣ್ ಶೆಟ್ಟಿ ಅಂತ, ಮುಳಬಾಗಿಲು, ಕೋಲಾರ ಡಿಸ್ಟ್ರಿಕ್ಟ್ ಇಂದ. ಎಸ್ ನಾರಾಯಣ್ ಶೆಟ್ಟಿ ಅವರೇ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ. ಇವತ್ತು ಡಾಕ್ಟರ್ಸ್ ಡೇ. ಏನಾದ್ರೂ ಕನ್ಫ್ಯೂಷನ್ಸ್ ಅಥವಾ ಏನೇ ಕ್ವಶನ್ಸ್ ಕೇಳೋದಾದ್ರೂ ನೀವು ಕೇಳಬಹುದು ಇವತ್ತು. ಹೌದು ಮೇಡಮ್. ನಮಸ್ಕಾರ. ನಮಸ್ಕಾರ. ನಾನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ತಿಳಿಸೋದು ಒಂದು ಮನವಿ ಸರ್ಕಾರಕ್ಕೆ. ಹೌದು, ಹೇಳಿ ಸರ್. ಯಾವುದೇ MBBS ಓದೋ ಇವರಿಗೆ ಅವ್ರ ಖರ್ಚು ವೆಚ್ಚ ಪೆನ್ಸಿಲ್ ಇಂದ ಡಿಗ್ರಿ ಕೊಡೋವರೆಗೂ ಎಲ್ಲ ಉಚಿತವಾಗಿ ಕೊಟ್ರೆ ಅವರು ಪ್ರೈವೇಟ್ ಆಗಿ ಹಾಸ್ಪಿಟಲ್ ಇಟ್ರು ಕಡಿಮೆ ಮಾಡ್ಬೋದಲ್ವಾ? ಇವಾಗ ದುಬಾರಿ ಆಗಿದೆ ಅಲ್ವಾ MBBS ಸೀಟ್ ಎಲ್ಲ. ಹೌದು, ಅದೊಂದು ಮಾಡ್ಬಿಟ್ರೆ ಎಲ್ಲ ಉಚಿತವಾಗಿ ಕೊಟ್ರೆ MBBS ಓದೋರ್ಗೆ ಡಾಕ್ಟರ್ ಅಲ್ವಾ, ಅವರು ಜನರು ಪ್ರಾಣ ಉಳಿಸೋರು, ಅವರು ಫ್ರೀ ಆಫ್ ಕಾಸ್ಟ್ ಅವರು ಸರ್ವಿಸ್ ಮಾಡ್ಬೇಕಂದ್ರೆ ಅವ್ರು ಓದೋದ್ ಕೂಡ ಕಡಿಮೆ, ಅವ್ರ ಖರ್ಚು ವೆಚ್ಚ ಎಲ್ಲ ಏನು ಇಲ್ದಿರಂಗ್ ಮಾಡಿದ್ರೆ ಸ್ವಲ್ಪ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್. ಖರ್ಚು ವೆಚ್ಚ ಕಡಿಮೆ ಮಾಡಿದಾಗ ಕೂಡ ಆ ಡಾಕ್ಟ್ರು
ಅವರ ಮುಂದೆ ಅವರ ವೈಯಕ್ತಿಕ ನಿರ್ವಹಣೆ ಮಾಡಬೇಕಲ್ವಾ. ಆದ್ದರಿಂದ ನೀವು ಹೇಳಿದಕ್ಕೆ ಸಜೆಷನ್ ಪರ್ಫೆಕ್ಟ್ ಆಗಿದೆ. ಅಷ್ಟು ಮಾಡಿಬಿಟ್ಟು ಅವರು ಇಲ್ಲೇ ನಮ್ಮಲ್ಲಿ ಸೇವೆ ಮಾಡಿಕೊಂಡು ಪ್ರತಿಯೊಬ್ಬ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಕಾಲೇಜಲ್ಲಿ ಕಲಿತ ವೈದ್ಯ ಒಂದು 25% 50% ಅವ್ರ ರೋಗಿಗಳಿಗೆ ಉಚಿತವಾಗಿ ಅಥವಾ ಕಡಿಮೆ ದರದಲ್ಲಿ ಮಾಡುವ ಒಂಥರ ಸಿಸ್ಟಮ್ ಅನ್ನು ಮಾಡ್ಬೋದು. ಇನ್ನೊಂದು 50 ಜಸ್ಟ್ ಲೈಕ್ ಇದು ಪ್ರೈವೇಟ್ ಸೆಕ್ಟರಲ್ಲಿ ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಒಂದು 25% ಪೇಮೆಂಟ್ ಬೆಡ್ ಇದೆ. ಇದು ಸರ್ಕಾರದವರು ಇದರ ಬಗ್ಗೆ ಕಾಳಜಿಯನ್ನು ತಗೊಂಡು ಮಾಡಬೇಕು. ಸರ್ಕಾರವು ನಮ್ಮ ವೈದ್ಯರ ಮಾತನ್ನು ಕೇಳಲಿಕ್ಕೆ ಅವರಿಗೆ ಯಾವುದೇ ರೀತಿ ಒಂದು ಯಾವ ಅಡಚಣೆ ಇದೆಯೋ ಯಾವ ಒಂಥರ ಶೀಲ್ಡ್ ಇದೆಯೋ ಗೊತ್ತಿಲ್ಲ. ಇದ್ರ ಬಗ್ಗೆ ಒಂಥರ ಡಿಸ್ಕಷನ್ ಈಗ ನಡೀತಾ ಇದೆ. ಆದ್ದರಿಂದ ಈಗ ಉದಾಹರಣೆಗೆ ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ದಿನಕ್ಕೆ ಇಂದಿನ ದಿನ ಕೂಡ ಒಂದು 10% ಜನರಿಗೆ ನಾನು ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇನೆ. ಬಿಕಾಸ್ ಐ ಹ್ಯಾವ್ ಸ್ಟಡಿಡ್ ಫ್ರಮ್ ದ ಗವರ್ಮೆಂಟ್ ಕಾಲೇಜ್. ಗೊತ್ತಾಯ್ತಾ? ಹೇಳಿ ಸರ್. ಸರ್, ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲ್ ಇರುತ್ತೆ, ಅಲ್ಲಿ ಹೋಗಕ್ ಆಗಲ್ಲ. ಸ್ವಲ್ಪ ಜನ ಟೌನ್ ಅಲ್ಲೇ ಇರುತ್ತೆ ಅನ್ಕೊಳ್ಳಿ, ಒಂದೇ ಒಂದು ಹಾಸ್ಪಿಟ್ಲ್ ಇರುತ್ತೆ. ಹೌದು, ಗೌರ್ಮೆಂಟ್ ಇಂದಾನೆ ಚಿಕ್ಕದಾಗಿ ಒಂದೊಂದು MBBS ಓದಿರೋ ಅದು ಇದೆ ಸರ್. ನರ್ಸಿಂಗ್ ಹೋಮ್ ಚಿಕ್ಕ ನರ್ಸಿಂಗ್ ಹೋಮ್ ಇರ್ಬೋದಲ್ವಾ? PSC ಗಳೆಲ್ಲ ಇದಾವೆ. ಅಲ್ಲಿ ಫೆಸಿಲಿಟಿಗಳನ್ನು ನೋಡಿದ್ರೆ ಬೇಜಾರಾಗ್ತದೆ, ಡಾಕ್ಟರ್ಸ್ಗೆ ಬೇಜಾರಾಗ್ತದೆ. ಅಲ್ಲಿ ಜನರಿಗೆ ಒಂದೇ ಒಂದು ಹಾಸ್ಪಿಟಲ್ ಇರುತ್ತೆ, ದೊಡ್ಡ ಹಾಸ್ಪಿಟಲ್ ಇರುತ್ತೆ. ಹೌದು, ಎಲ್ಲ ಡಾಕ್ಟರ್ಗಳು ಅಲ್ಲೇ ತುಂಬಿರ್ತಾರೆ. ಅವ್ರನ್ನ ಸ್ವಲ್ಪ ಫ್ರೀ, ಒಂದೇ ಒಂದು ಹಾಸ್ಪಿಟಲ್ ಅಲ್ವಾ? ಚಿಕ್ಕ ಹಾಸ್ಪಿಟಲ್ ಎಷ್ಟೋ ಇದೆ ಪ್ರೈವೇಟ್, ಕಮ್ಯುನಿಟಿ ಹಾಸ್ಪಿಟಲ್ ಒಂದೊಂದು ಪ್ರೊವೈಡ್ ಮಾಡ್ಬೋದಲ್ವಾ? ಒಳ್ಳೆ ಸಜೆಷನ್. ನೀವು ಇದನ್ನು ಸರ್ಕಾರಕ್ಕೆ ಒಂದು ನೀವು ನಿಮ್ಮ ಮುಖಾಂತರ ಒಂದು ಹಾಕಿದ್ರೆ ಒಳ್ಳೇದು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಕೋಲಾರ ಮುಳುಬಾಗ್ಲಿನಿಂದ ಒಬ್ರು ಕರೆ ಮಾಡ್ತಾರೆ. ಸೊ ಹೇಳ್ತಾರೆ, ನಾರಾಯಣ್ ಅವರು ಹೇಳ್ತಾರೆ, ಬಹಳಷ್ಟು ಸಜೆಷನ್ಸ್ ಹಾಗೂ ಅವರ ಒಪಿನಿಯನ್ಸ್ಗಳನ್ನ ತಿಳಿಸ್ತಾರೆ. ಎಲ್ಲ ಡಾಕ್ಟರ್ಸು ಒಂದೇ ಹಾಸ್ಪಿಟಲಿನಲ್ಲಿ ಇರೋ ಬದಲು ಒಂದು ಚಿಕ್ಕವಾದ ಸೆಕ್ಟರ್ಸ್ಗಳು ಅಥವಾ ಕೈಗೆಟಕುವ ದರದಲ್ಲಿ ಅದು ಆಗೋ ಪರಿಸ್ಥಿತಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಫೆಸಿಲಿಟೀಸ್. ಖಂಡಿತ. ಈಗ ಒಂದು ಲ್ಯಾಬೋರೇಟರಿ ಬೇಕು, ಒಂದು ಆಸ್ಪತ್ರೆ ಅಂದ್ಕೊಳ್ಳಿ ಲ್ಯಾಬೋರೇಟರಿ ಬೇಕು, ಒಂದು ಫಾರ್ಮಸಿ ಶಾಪ್ ಬೇಕು, ಅಥವಾ ಆಪರೇಷನ್ ಥಿಯೇಟರ್ ಬೇಕು. ಇದರಲ್ಲಿ ನೀವು ಪ್ರತಿ ಕಡೆಯಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆಂಡಿಚರ್ ಇರ್ತದೆ. ನಮ್ಮಲ್ಲಿ ಪಾಪ್ಯುಲೇಷನ್ ಇಷ್ಟು ವೈಡ್ ಆಗಿದೆ, ಆದ್ರೂ ಕೂಡ ಸರ್ಕಾರದವರು PSC ಮಾಡಿದ್ದಾರೆ. PSC ಅಲ್ಲಿ ಡೆಲಿವರಿ ಆಗುತ್ತೆ, ಸಣ್ಣ ಆಪರೇಷನ್ ಆಗುತ್ತೆ, ಎಲ್ಲ ಆಗುತ್ತೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇದ್ದಾವೆ, ತಾಲೂಕ್ ಸೆಂಟರ್ಸ್ ಇದ್ದಾವೆ. ಆದ್ರೆ ಅದರ ಪರಿಸ್ಥಿತಿ ಏನು, ಅದು ನಡೆಯುವ ಒಂದರ ಪ್ರಕ್ರಿಯೆಗಳು ಅಲ್ಲಿ ಆಗುವಂತ, ಅಥವಾ ಒಂದು ಕ್ವಾಲಿಫೈಡ್ ವೈದ್ಯರನ್ನು ಅಲ್ಲಿ ನಿಲ್ಲಬೇಕಾದ್ರೆ ಅವರಿಗಿಂತ ಡಾಕ್ಟರ್ಸ್ ಕ್ವಾರ್ಟರ್ಸ್ ಬೇಕು. ಇದು ಇಟ್ ಈಸ್ ಪ್ರಾಬ್ಲಮ್ ಆಫ್ ಜಿಯೋಗ್ರಫಿ ಆಫ್ ಅವರ್ ಕಂಟ್ರಿ. ಈಗ ಉದಾಹರಣೆಗೆ ನಾರ್ತ್ ಕರ್ನಾಟಕ ಆಚೆ ಹೋದಾಗ ಹಳ್ಳಿಗಳಲ್ಲಿ ಹೋದ್ರೆ ಡಾಕ್ಟರ್ಸ್ಗಳು ಎಷ್ಟೋ 20-30 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಮತ್ತೆ ಏನಾದ್ರು ಡೆಲಿವರಿ ಆದ್ರೆ ನಿಮ್ಗೆ ಗೊತ್ತು, ಒಂದು ಹೃದಯಾಘಾತ ಆದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಒಳಗೆ ಟ್ರೀಟ್ಮೆಂಟ್ ಸಿಗಬೇಕು. ಹೆರಿಗೆ ನೋವು ಬಂದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಒಳಗೆ ಡೆಲಿವರಿ ಆಗಬೇಕು. ಫೆಸಿಲಿಟೀಸ್ ಇರೋದಿಲ್ಲ, ವೆಹಿಕಲ್ ಇರೋದಿಲ್ಲ, ಎಲ್ಲ ಇರುತ್ತೆ. ದಟ್ ಇಸ್ ಎ ಪ್ರಾಬ್ಲಮ್ ವಿಚ್ ಇಸ್ ನಮ್ಮ ಬಡ ದೇಶ ಅಂತ ಹೇಳ್ಬಿಟ್ಟು ಆಗಿದೆ. ಆದರೆ ಇದರಲ್ಲಿ ಏನಂತ, ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಪ್ರೈವೇಟ್ ಸೆಕ್ಟರಿಗೆ ಕೂಡ ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂತ ಹೇಳ್ತೇವೆ ನಾವು. ಒಂದು ರೀತಿಯಲ್ಲಿ ಆ ಥರ ಮಾಡಿಬಿಟ್ಟು ಸರ್ಕಾರದವರು ಪ್ರೈವೇಟ್ ಡಾಕ್ಟರ್ಸ್ಗಳಿಗೆ ಸ್ವಲ್ಪ ಒಂಥರ ಏನಾದರೂ ಕನ್ಸೆಷನೋ ಅಥವಾ ಇಂಥವ್ರು ಮಾಡಿಬಿಟ್ರೆ ಎಷ್ಟೋ ಜನ ಪ್ರೈವೇಟ್ ಡಾಕ್ಟರ್ಸ್ ಆರ್ ರೆಡಿ ಟು ವರ್ಕ್ ಇನ್ ರಿಮೋಟ್ ಪ್ಲೇಸಸ್, ಫೆಸಿಲಿಟಿ ಇದ್ರೆ. ಅಥವಾ ನಿಮಗೆ ಪಾರ್ಟ್ ಟೈಮ್ ನಿಮಗೆ ಗೌರ್ಮೆಂಟ್ ಕೆಲಸ ಮಾಡಿಕೊಂಡು ನಿಮ್ಗೆ ಒಂದು ಯಾವುದೋ ಒಂದು ಸಂಭಾವನೆ ಕೊಟ್ಟು ಬಿಟ್ಟು ಮಾಡಿಕೊಳ್ಳಿಕ್ಕೆ ಇರ್ಲಿಕ್ಕೆ ಸಾಕು. ಎಷ್ಟೋ ರೀತಿಯ ಸಜೆಷನ್ಗಳಿದ್ದಾವೆ, ನಮ್ಮ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅದನ್ನು ಸಜೆಷನ್ ಕೇಳಲಿಕ್ಕೆ ಇದಿರೋದಿಲ್ಲ. ಒಂದು ಸಮೀಕ್ಷೆನ ನೋಡ್ತೀನಿ ನಾನು, ಒಂದು 2 ತಿಂಗಳ ಹಿಂದೆ. ಆ ಸಮೀಕ್ಷೆಯಲ್ಲಿ ಏನಿದೆ ಅಂದ್ರೆ, ಕಂಪೇರ್ ಟು ಗೌರ್ಮೆಂಟ್ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಸಿಸರಿನ್ ಕೇಸ್ಗಳು ಜಾಸ್ತಿ ಆಗಿದೆ ಅಂತ. ಸೊ ಏನಿದ್ರ ಅರ್ಥ? ಇದು ಲಾಸ್ಟ್ ಟೈಮ್ ನಮ್ಮ ಅಮೀರ್ ಖಾನ್ ಅವರು ಇದು ಬಂದಿದೆ, ಡಾಕ್ಟರ್ಸ್ಗಳು ಸಿಸೇರಿಯನ್ ಸೆಕ್ಷನ್ ಜಾಸ್ತಿ ಮಾಡ್ತಾರೆ ಅಂತ. ನಾನು ಇದರಲ್ಲಿ ಒಂದು ವಿಷಯ ಹೇಳಲಿಕ್ಕೆ ತಯಾರು ಮಾಡ್ತೇನೆ. ಈಗಿನ ಕಾಲದಲ್ಲಿ ಪ್ರೆಗ್ನೆನ್ಸಿಸ್ ಆರ್ ಆಲ್ ಪ್ರೆಷಿಯಸ್. ಮೊದಲಿನ ಹಾಗೆ 4-5 ಪ್ರೆಗ್ನೆನ್ಸಿ ಆಗ್ಬಿಟ್ಟು 3 ಜನ ಮಕ್ಕಳು ಅಥವಾ 2 ಅಬಾರ್ಷನ್ ಆಯಿತು, ಹಾಗೆ ಏನಾಯಿತು, 1-2 ನಿಯೋನೆಟಲ್ ಡೆತ್ ಆಯಿತು ಅಂತ ಹೇಳಿದ್ರು. ಈಗಿನ ಕಾಲದಲ್ಲಿ ಒಂದು ಅಂತ ಹೇಳಿದ್ರೆ, ಯಂಗರ್ ಜನರೇಷನ್ ಆಫ್ ವಿಮೆನ್ ಡು ನಾಟ್ ವಾಂಟ್ ಟು ಹ್ಯಾವ್ ಮೋರ್ ದೆನ್ 1 or 2 kids. So when the pregnancies are precious, in modern obstetrics, every delivery is precious. Precious baby ಅಂತ ಹೇಳ್ತೇವೆ ನಾವು. Precious baby ಆದಾಗ ನ್ಯಾಚುರಲ್ ಡೆಲಿವರಿಗೆ ನೀವು ಇದು ಮಾಡಲಿಕ್ಕೆ ಎಷ್ಟೋ ಜನ ರೆಡಿ ಇರೋದಿಲ್ಲ. ಒಂದು ಕಾರಣ ಅದು. ಯಾವ ಡಾಕ್ಟರ್ಸ್ ಈಗ ಮಧ್ಯರಾತ್ರಿ 2-3 ಗಂಟೆಗೆ ಕುತ್ತಿಗೆಗೆ ಹೊಕ್ಕಳು ಬಳ್ಳಿ ಸುತ್ತು ಸಡನ್ ಆಗಿ 9 ತಿಂಗಳಲ್ಲಿ ಮಗು ಇದಾಯ್ತು, 1-2 ಕೇಸ್ ಕೇಳಿದ್ರು ಕೂಡ ಎಷ್ಟೋ ಜನರ ತಲೆಯಲ್ಲಿ ಅಥವಾ ರೋಗಿಗಳಲ್ಲಿ ಆತಂಕ ಇರ್ತದೆ.
ಎಲ್ಲಾದ್ರೂ ಒಂದು ವೇಳೆ ಇದಾದ್ರೆ ಇಲ್ಲ ಡಾಕ್ಟರ್ ಸಿಸೇರಿಯನ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು. ಇನ್ನು ಕೆಲವು ಕಡೆ ಡಾಕ್ಟರ್ಸೇ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಯಾಕಂದ್ರೆ ಒಂದು ವೇಳೆ ರಾತ್ರಿ ಬರ್ಲಿಕ್ಕೆ ಒಂದು ಲೇಟ್ ಆಯ್ತು ಇದೆ ಅಂತ ಹೇಳಿದ್ರೆ ಸಂಜೆ ಹೊತ್ತಿಗೆ ಸೇಫ್ ಆಗಿ ಸಿಸೇರಿಯನ್ ಸೆಕ್ಷನ್ ಮಾಡೋದು ಬರೇ ಒಂದು ದುಡ್ಡು ಮಾಡ್ಲಿಕ್ಕೆ ಮಾತ್ರ ಅಲ್ಲ, ಟು ಸೇವ್ ದ ಪ್ರೆಷಿಯಸ್ ಚೈಲ್ಡ್ obstetricians do that. In due process, since you have got only 1 or 2 deliveries, ನೀವು 4-5 ಡೆಲಿವರಿಗೆ ಮಾಡೋ ಖರ್ಚನ್ನು 1-2 ಡೆಲಿವರಿ ಖರ್ಚು ಮಾಡ್ಲಿಕ್ಕೆ ಯಾರು ಹಿಂಜರಿಯುವುದಿಲ್ಲ. ಅದರಲ್ಲಿ ಬರೇ ಡಾಕ್ಟರ್ಸ್ ದುಡ್ಡಿಗೋಸ್ಕರನೇ ಸಿಸೇರಿಯನ್ ಮಾಡೋದು ಅಂತ ಹೇಳಿದ್ರೆ ಇರ್ಲಿಕ್ಕೆ ಸಾಕು. ಈಗ ಯಾರೋ ಒಬ್ಬರಿಗೆ ವೈದ್ಯರ ಅಸೆಸ್ಮೆಂಟ್ ಒಂದು ತಪ್ಪಾಗ್ಲಿಕ್ಕೆ ಸಾಕು, ಏನು ಅವರು ಅಸೆಸ್ ಮಾಡುವಾಗ ನಾರ್ಮಲ್ ಡೆಲಿವರಿ ಆಗ್ಲಿಕ್ಕಿಲ್ಲ, ಸಿಸೇರಿಯನ್ ಮಾಡ್ಬೇಕಾಗ್ತದೆ ಅಂತ ಹೇಳಲಿಕ್ಕೆ ಸಾಕು. ಅವರದ್ದು ಎಕ್ಸ್ಪೀರಿಯನ್ಸ್ ಕೊರತೆ ಇರ್ಲಿಕ್ಕೆ ಸಾಕು, ಒಪ್ಪುದಿಲ್ಲ. ಬಟ್ ಬ್ಲಾಂಕೆಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಡಾಕ್ಟರ್ಸ್ ಬರೀ ಇದು ಮಾಡ್ಲಿಕ್ಕೆ ಅಂತೇಳಿ, ಬಿಕಾಸ್ ಎವ್ರಿ ಡೆಲಿವರಿ ಇಸ್ ಎ ಪ್ರೆಷಿಯಸ್, ಎವ್ರಿ ಬೇಬಿ ಇಸ್ ಎ ಪ್ರೆಷಿಯಸ್. ಯು ಕಾಂಟ್ ಎಫೋರ್ಡ್ ಟು ಹ್ಯಾವ್ ಇದು ಪುನಃ 9 ತಿಂಗಳು ಮೆಟರ್ನಿಟಿ ಲೀವ್ ಅಥವಾ ಇದು ಮಾಡಿಕೊಂಡು ಒಂದು ಹೆಚ್ಚು ಕಮ್ಮಿ ಆಯಿತು ಇದಾಯಿತು. ಮೊದಲಿನ ಕಾಲದಲ್ಲಿ ಹಾಗಲ್ಲ. ಡೆಲಿವರೀಸ್ ಯೂಸ್ ಟು ಬಿ ಲೈಕ್ ಒಂಥರ ಅಲ್ಲ, 7-8 ಜನ ಮಕ್ಕಳು, 1-2 ಜನ ಮಕ್ಕಳು ಒಂದು ವರ್ಷದಲ್ಲಿ 6 ತಿಂಗಳಲ್ಲಿ ತೀರೋಯ್ತು, ಅಥವಾ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಯಿತು ಇಲ್ಲ ಆಗ್ತಿಲ್ಲ. ಸೊ ದಟ್ ಈಸ್ ಒನ್ ಆಫ್ ದ ಹಿಡನ್ ರೀಸನ್ ವೈ ಇನ್ಸಿಡೆನ್ಸ್ ಆಫ್ ಸಿಸೇರಿಯನ್ ಸೆಕ್ಷನ್ಸ್ ಆರ್ ಇನ್ಕ್ರೀಸಿಂಗ್. ಆಪರೇಷನ್ ಅಂತ ಹೇಳ್ತಾರೆ, ಏನಾದರೂ ಒಂದು ಗಡ್ಡೆ ಬಂತು ಅಂತ ಹೇಳಿದ್ರೆ ಹೆದರಿಕೆ ಜನರಿಗೆ ಜಾಸ್ತಿ, ಕ್ಯಾನ್ಸರ್ ಇರ್ಬೋದಾ ಅಂತ ಹೇಳ್ಬಿಟ್ಟು. ಆ ಹೆದರಿಕೆ ಡಾಕ್ಟರ್ ಮೇಲೆ ಹೋಗ್ತದೆ. ಇವರು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಅದ್ರ ಬಗ್ಗೆ ಕೇರ್ ತಗೊಳ್ದ್ರೆ ಏನಾಗ್ತದೆ, ಗೋಸ್ ಫಾರ್ ಸರ್ಜರಿ. ಕಾಂಪ್ರಮೈಸ್ ಇನ್ ದ ಎಥಿಕ್ಸ್ ಇದು ಇಟ್ ವಿಲ್ ಹ್ಯಾಪನ್ ಇನ್ ಸಮ್ ಇನ್ಸಿಡೆನ್ಸಸ್. ಬಟ್ ಅದನ್ನು ಬಿಟ್ಟು ಇದನ್ನು ಎಲ್ಲದಕ್ಕೂ ಡಾಕ್ಟರ್ಸ್ ಬರೇ ಇದಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ ಅಂತ ತಪ್ಪಾಗ್ತದೆ. ಅಡ್ಮಿಷನ್ ಕೂಡ ಹಾಗೆ. ಈಗ ಒಂದು ಜ್ವರ ಬಂದಾಗ ಅಡ್ಮಿಷನ್, ಇತ್ತೀಚೆಗೆ 1-2-3 ದಿನ ಜ್ವರ, ನಾನು ಪೇಷಂಟಿಗೆ ಹೇಳಿದನಷ್ಟೇ ಅಡ್ಮಿಟ್ ಆಗ್ಬೇಕಂತೇಳಿ, ಒಂದು 10 ಮಿನಿಟಲ್ಲಿ ದ ಪೇಷಂಟ್ ಕೊಲ್ಯಾಪ್ಸ್ ಆಗಿಬಿಟ್ಟು, ಲಕ್ಕಿಲಿ ಈ ಕುಡ್ ರಿವೈವ್ ಹಿಮ್. ಒಂದು ವೇಳೆ ನಾನು ಆ ಮಾತು ಹೇಳಿದ್ರೆ ಅದ ಪೇಷಂಟ್ ಹೆಚ್ಚು ಕಡಿಮೆ ಆದರೆ ಐ ಆಮ್ ರೆಸ್ಪಾನ್ಸಿಬಲ್. ಸೊ ಅದಕ್ಕೋಸ್ಕರ ಅನ್ಡಯಾಗ್ನೋಸ್ಡ್ ಫೀವರ್, ಅನ್ಡಯಾಗ್ನೋಸ್ಡ್ ಪ್ರಾಬ್ಲಮ್ಸ್, ವಿ ಅಡ್ವೈಸ್ ಅಡ್ಮಿಷನ್. ನೀವು ಡಾಕ್ಟರ್ ಹತ್ರ ಬಂದ್ಕೊಳ್ಳಿ, ನೀವು ಅಡ್ಮಿಷನ್ ಆಗ್ಲಿಕ್ಕೆ ಹೇಳ್ತೀರಿ, ಇದನ್ನು ದುಡ್ಡು ಮಾಡೋ ಸ್ಕೀಮ್ ಅಂತ ಹೇಳ್ಬಿಟ್ಟು ಅಪವಾದ ಮಾಡ್ತಾರೆ. ಇದು ಮಾಡಿದಾಗ ನಮಗೆ ನಿಜವಾಗಿ ಒಂದು ಆನೆಸ್ಟ್ ಆಗಿ ಪ್ರಾಕ್ಟೀಸ್ ಮಾಡೋ ವೈದ್ಯರಿಗೆ ಎಷ್ಟು ತಲೆಯಲ್ಲಿ ಬೇಜಾರಾಗ್ತದೆ, ಫ್ರಸ್ಟ್ರೇಷನ್ ಬರ್ತದೆ, ಮತ್ತು ಫ್ರಸ್ಟ್ರೇಷನ್ ಬಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ. ನಿಜವಾಗಿ ಹೇಳಬೇಕಂತ ಹೇಳಿದ್ರೆ ಇತ್ತೀಚಿನ ಕಾಲದಲ್ಲಿ ಡಾಕ್ಟರ್ಸ್ ಮಕ್ಕಳು ಡಾಕ್ಟರ್ ಆಗಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಆದರೆ ವಿ ಆರ್ ಡಿಪ್ರೈವ್ಡ್ ಆಫ್ ಗುಡ್ ಕ್ವಾಲಿಟಿ ಆಫ್ ಡಾಕ್ಟರ್ಸ್ ಇನ್ ಫ್ಯೂಚರ್. ಇನ್ನೊಂದು 20 ವರ್ಷ ಹೋದ್ಮೇಲೆ ಸಣ್ಣ ಪ್ರಾಬ್ಲಮಿಗೆ ಕೂಡ ಜನರು ಸಾವನ್ನು ಅಪ್ಪುವ ಪರಿಸ್ಥಿತಿ ಬರುವ ದೂರ ಇಲ್ಲ. ಯಾಕಂದರೆ ಯು ಡೋಂಟ್ ಹ್ಯಾವ್ ಕ್ವಾಲಿಟಿ ಡಾಕ್ಟರ್ಸ್. ದೋಸ್ ಹೂಎವರ್ ಕಮ್ ದೇ ಪೇ ಮನಿ ಆ್ಯಂಡ್ ದೇ ಮೇಕ್ ಮನಿ ಔಟ್ ಆಫ್ ಇಟ್ ಆ್ಯಂಡ್ ದೇ ವಿಲ್ ರೂಲ್ ದ ಪ್ರೊಫೆಷನ್. ಆದ್ದರಿಂದ ಸಮಾಜದ ಜನರಿಗೆ ಒಂದು ಅಂತ ಹೇಳಿದರೆ, ಲೆಟ್ ಅಸ್ ಬಿಹೇವ್ ಇನ್ ಎ ವೇ ಅವರ್ ಫಾದರ್ಸ್ ಯೂಸ್ ಟು ಬಿಹೇವ್. ರೆಸ್ಪೆಕ್ಟ್ ದ ಕಮ್ಯುನಿಟಿ. ಒಂದು ದುಡ್ಡಿನ ವಿಷಯದಲ್ಲಿ ನಿಮ್ಮಿಂದ ಹೆಚ್ಚು ಕಮ್ಮಿ ಇದ್ದರೆ ಯು ಡಿಸ್ಕಸ್ ವಿತ್ ದ ಡಾಕ್ಟರ್ ನಂತರ ದುಡ್ಡಿಲ್ಲ ಸ್ವಲ್ಪ ಕನ್ಸೆಷನ್ ಮಾಡಿ ಅಂತ ಹೇಳಿ. ಡೆಫಿನೆಟ್ಲಿ ಡಾಕ್ಟರ್ಸ್ ವಿಲ್ ಅಬೈಡ್ ಬೈ ದಟ್. ಕೊನೆಯದಾಗಿ ಈ ಡಾಕ್ಟರ್ಸ್ ಡೇ ಸ್ಪೆಷಲ್ ಎಪಿಸೋಡ್ನಲ್ಲಿ ಏನು ಹೇಳ್ತೀರಾ ಜನರಿಗೆ? ನಾನು ಇತ್ತೀಚೆಗೆ ಈಗ ಒಂದು 45 ಮಿನಿಟ್ ಮಾತಾಡಿದ್ದೇನೆ. ಯಾವುದೇ ವಿಷಯವನ್ನು ಒಂದು ಪೂರ್ವಾಗ್ರಹ ಪೀಡಿತವಾಗಿ ಅಥವಾ ವರ್ಕ್ಡ್ ಅಪ್ ಮೈಂಡಲ್ಲಿ ಯಾವುದೇ ಡಾಕ್ಟ್ರಲ್ಲಿ ಒಂದು ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡಿ. ಎರಡನೇದು, ಡಾಕ್ಟರ್ಸಿಂದ ಮಿಸ್ಟೇಕ್ ಆಗೋದಿಲ್ಲ ಅಂತೇಳಿ ನಾನು ಹೇಳೋದಿಲ್ಲ. ಯಾವ ಡಾಕ್ಟ್ರು ಕೂಡ ಇದನ್ನು ಮಾತ್ರ 99% ಡಾಕ್ಟ್ರುಗಳು ಯಾವುದೇ ಡಾಕ್ಟ್ರು ಯಾವುದೇ ರೋಗಿಯ ಸಾವನ್ನಪ್ಪಲಿಕ್ಕೆ ಡೈರೆಕ್ಟಾಗಿ ಕಾರಣ ಆಗೋದಿಲ್ಲ. ರೋಗದ ಕಾಂಪ್ಲಿಕೇಟೆಡ್ ಸ್ಟೇಟಸ್ ಬರುವಾಗ ಲೇಟ್ ಆಗ್ಬೋದು, ಅಥವಾ ಸಮ್ ಡ್ರಗ್ ಅಡ್ವರ್ಸ್ ರಿಯಾಕ್ಷನ್ ಇರ್ಬೋದು. ಅದು ಇಟ್ ಈಸ್ ಎನ್ ಆಕ್ಸಿಡೆಂಟ್, ಜಸ್ಟ್ ಲೈಕ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್, ಜಸ್ಟ್ ಲೈಕ್ ಎನಿ ಏರ್ ಆಕ್ಸಿಡೆಂಟ್, ಇಟ್ ಇನ್ ಆಕ್ಸಿಡೆಂಟ್. ಸೊ ನೋ ಡಾಕ್ಟರ್ ಈಸ್ ಇಂಟ್ರೆಸ್ಟೆಡ್ ಟು ಡ್ಯಾಮೇಜ್ ಫಾರ್ ದ ಸೇಕ್ ಆಫ್ ಮನಿ. ದುಡ್ಡಿಗೋಸ್ಕರ ರೋಗಿಯನ್ನು ಕೊಂದರು ಅಂತೇಳಿ ನೀವು ಸೋಷಿಯಲ್ ಮೀಡಿಯಾದೆಲ್ಲ ಹಾಕಬೇಕಾದ್ರೆ ಡಾಕ್ಟ್ರು ಇಷ್ಟು ವರ್ಷ ಸರ್ವಿಸ್ ಮಾಡಿದವರ ಮೈಂಡ್ ಸೆಟ್ ಹೇಗೆ ಆಗ್ಬೋದು, ಅವರ ಮಕ್ಕಳ ಮೇಲೆ ಇವ್ರ ಮೇಲೆ ಎಂಥ ಪರಿಣಾಮ ಬೀರ್ಬೋದು. ಸೊ ಅರ್ಥ ಮಾಡಿಕೊಂಡು ಮೀಡಿಯಾದವರು ಅಥವಾ ಯಾರೇ ಒಂದು ಜನರು ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ಯಾವ ವೈದ್ಯನು ಯಾರಿಗೂ ಡ್ಯಾಮೇಜ್ ಮಾಡುವಂಥ ಕೆಲಸವನ್ನು ಕಾನ್ಷಿಯಸ್ ಆಗಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ನು ರಾಕ್ಷಸ ಆಗಿರಬೇಕು, ಅವ್ನು ಡಾಕ್ಟರ್ ಆಗಿರ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಆ ಥರ ಮಾಡಿದರೆ. ಸೊ ಮೈ ಓನ್ಲಿ ರಿಕ್ವೆಸ್ಟ್ ವಿತ್ ಪೀಪಲ್ ಈಸ್ ರೆಸ್ಪೆಕ್ಟ್ ದ ಡಾಕ್ಟರ್ಸ್ ಇಂಟೆನ್ಷನ್, respect doctors' personal life, respect doctors' economy,
ಎಲ್ಲ ಪ್ರತಿಯೊಂದು ಕೂಡ. ನಾನೀಗ ನಾಳೆ ನಿಮಗೆ ಕಡಿಮೆ ಕ್ರಯದಲ್ಲಿ ಸೇವೆ ಮಾಡಬೇಕಂತೇಳಿ ನನ್ನ ಮಕ್ಕಳಿಗೆ ಎಜುಕೇಷನಿಗೆ, ನನ್ನ ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ನಂತರ ದುಡ್ಡಿಲ್ಲಿದ್ದಾಗ ನಾನು ಸಾಲ ಮಾಡೋ ಪರಿಸ್ಥಿತಿ ಬಂದಾಗ ಯಾರು ನಮಗೆ ಸಹಾಯಕ್ಕೆ ನಿಲ್ತಾರೆ? ಖಂಡಿತವಾಗಿ ನೀವು ಸರ್ವಿಸ್ ಮಾಡಬೇಕು, ಆದರೆ ಯು ಆರ್ ನಾಟ್ ಸಪೋಸ್ ಟು ಲೈಕ್ ಚಾರ್ಜ್. ಇಷ್ಟೊತ್ತು ಬಂದು ನಮ್ಮ ಜೊತೆ ಡಾಕ್ಟರ್ಸ್ ಡೇ ಸ್ಪೆಷಲ್ ಎಪಿಸೋಡ್ನಲ್ಲಿ ಬಹುಶಃ ರೋಗಿ ಹಾಗೂ ವೈದ್ಯರ ನಡುವೆ ಇದ್ದಂಥ ಒಂದು ಗ್ಯಾಪ್ ಅನ್ನ ನಿಮ್ಮ ಪ್ರಯತ್ನ ಅಥವಾ ನಿಮ್ಮ ಅರಿವಿಗೆ ತಕ್ಕ ಹಾಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದಿರಿ. ಸೊ ಧನ್ಯವಾದಗಳು ಬಂದು ಇಷ್ಟು ಹೊತ್ತು ಬಂದು ನಮ್ಮ ಜನತೆಗೆ ಮಾಹಿತಿಯನ್ನು ನೀಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಇವತ್ತು ಡಾಕ್ಟರ್ಸ್ ಡೇ ಸ್ಪೆಷಲ್. ಬಹುಶಃ ನಮ್ಮ ಪ್ರತಿಯೊಂದು ಆರೋಗ್ಯದ ಕಾಳಜಿ ಆಗಿರ್ಬೋದು ಅಥವಾ ಆರೋಗ್ಯದ ಸಲಹೆಗಳನ್ನ ಪಡಿಲಿಕ್ಕೆ ನಾವೆಲ್ಲರೂ ವೈದ್ಯರ ಬಳಿ ಹೋಗ್ತೀವಿ. ಆದರೆ ಆ ಒಂದು ಕಾಲಮಿತಿಯೊಳಗೆ ಅಥವಾ ಬಂದಂತಹ ರೋಗಕ್ಕೆ ಸರಿಯಾದ ಔಷಧಿಯನ್ನು ತೆಗೆದುಕೊಳ್ಳೋದು ರೋಗಿಯ ಕೂಡ ಆದ್ಯ ಕರ್ತವ್ಯ ಆಗಿರುತ್ತದೆ. ನಮ್ಮ ಆರೋಗ್ಯವನ್ನ ಕಾಪಾಡಲಿಕ್ಕೆ ನಾವು ಕೂಡ ಪ್ರಯತ್ನವನ್ನ ಪಡಬೇಕು, ನಾವು ಕೂಡ ಅದರ ಕಡೆ ಜಾಗೃತಿಯನ್ನು ವಹಿಸಬೇಕು. ತದನಂತರ ವೈದ್ಯರ ಬಳಿ ಹೋಗಿ ವೈದ್ಯರು ಹೇಳಿದಂತಹ ಸಲಹೆಯನ್ನ ಚಾಚು ತಪ್ಪದೆ ಪಾಲಿಸಿದ್ರೆ ಈ ರೀತಿಯ ಅಪವಾದಗಳು ಅಥವಾ ಈ ರೀತಿಯ ಗ್ಯಾಪ್ಸ್ಗಳು ಬರಲಿಕ್ಕೆ ಸಾಧ್ಯವಿಲ್ಲ. ಸೊ ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.